ಟಾರ್ಗೆಟ್ ಕರ್ನಾಟಕ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡ್ತಿದ್ದೀವಿ ಪ್ರತಿಷ್ಠೆಯ ರಾಜ್ಯ ಅದು ಯಾವುದು ಅಂತ ಹೇಳಿದ್ರೆ ನಿಮಗೂ ಗೊತ್ತಿದೆ. ಕರ್ನಾಟಕದಲ್ಲಿ ಇದೀಗ ಚುನಾವಣೆ ಅನ್ನುವಂಥದ್ದು ಬಿಸಿ ಏರಿರುವಂಥದ್ದು, ಅದು ಕಾವಂತೂ ಮಿತಿಮೀರಿದೆ ಅಂತ ಹೇಳ್ಬೋದು. ಅದಕ್ಕೆ ಪ್ರತೀಕಾರವಾಗಿ ಬಹಳಷ್ಟು ರಾಷ್ಟ್ರೀಯ ಪಕ್ಷಗಳಲ್ಲಿ ತಂತ್ರಗಾರಿಕೆ ಕೂಡ ನಡೀತಾ ಇದೆ. ಒಂದಷ್ಟು ಜನರು ಪಕ್ಷಾತೀತವಾಗಿ ಪಕ್ಷದಿಂದ ಹೊರಗೆ ನಡೆಯುವಂತಹ ಸನ್ನಿವೇಶಗಳಾದ್ರೆ, ಇನ್ನಷ್ಟು ವಲಸಿಗರು ಒಂದು ಕಡೆಯಲ್ಲಿ ಪಕ್ಷದಿಂದ ಪಕ್ಷಕ್ಕೆ ಹಾರ್ತಾ ಇರುವಂತದ್ದಾಗಿರ್ಬೋದು, ಇನ್ನೊಂದು ಕಡೆಯಲ್ಲಿ ಪಕ್ಷೇತರವಾಗಿ ನಿಲ್ತೀವಿ ಅನ್ನುವಂಥದ್ದು ಧ್ವನಿ ಎತ್ತಿರುವಂಥದ್ದು, ಇದೆಲ್ಲವೂ ಕೂಡ ಇವತ್ತು ಚರ್ಚೆಯಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತೀವಿ. ಈಗ ನೀವು ಗಮನಿಸಬಹುದು, ಇವತ್ತಿನ ಈ ಒಂದು ರಾಜ್ಯದ ಪ್ರತಿಷ್ಠೆ ಆಗ್ತಾ ಇದೆ. ರಾಜ್ಯದಲ್ಲಿ ಪ್ರತಿಷ್ಠೆಯ ಒಂದು ರಾಜ್ಯ ಅಂತ ಅನಿಸ್ಬೋದು, ಅದು ಕರ್ನಾಟಕ ಅನ್ನುವಂಥದ್ದು. ಕರ್ನಾಟಕದಲ್ಲಿ ಪ್ರತಿಷ್ಠೆಯ ರಾಜ್ಯ ಆಗ್ಬೇಕಾದ್ರೆ ಯಾವೆಲ್ಲ ಪಕ್ಷಗಳಿಗೆ ಇವತ್ತು ಪ್ರತಿಷ್ಠೆಯ ರಾಜ್ಯ ಆಗ್ತಾ ಇದೆ, ರಾಷ್ಟ್ರೀಯ ಪಕ್ಷಗಳಿಗೆ ಇದು ಪ್ರತಿಷ್ಠೆಯ ರಾಜ್ಯ ಆಗ್ತಾ ಇದೆ ಅನ್ನುವಂಥದ್ದು ಬಹಳಷ್ಟು ಜನರಿಗೂ ಕೂಡ ಗೊತ್ತಿದೆ. ಆದ್ರೆ ಪ್ರಾದೇಶಿಕ ಪಕ್ಷವಾಗಿರುವಂತ ಜನತಾದಳ ಮಾತ್ರ ಸೈಲೆಂಟ್ ಆಗಿಯೇ ತನ್ನ ಮತದಾರರತ್ತ ಮುಖ ಮಾಡ್ತಾ ಇದೆ ಅನ್ನುವಂಥದ್ದು. ಇದೆಲ್ಲ ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ. ನಮ್ಮ ಜೊತೆ ವಿಶೇಷವಾಗಿ ಬಿಜೆಪಿ ಮುಖಂಡರಾದ ವಿಕಾಸ್ ಪುತ್ತೂರ್ ಅವರು ಇದ್ದಾರೆ, ಹಾಗೇನೆ ಶೇಖರ್ ಪೂಜಾರಿ ಅವರಿದ್ದಾರೆ, ಕಾಂಗ್ರೆಸ್ ಮುಖಂಡರು. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಗಮನಿಸಬಹುದು, ರಾಜ್ಯದಲ್ಲಿ ಚುನಾವಣೆ ಕಾವು ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಆದ್ರೆ ಒಂದು ಕಡೆಯಲ್ಲಿ ನಾವು ಗಮನಿಸಬಹುದು, ಪಕ್ಷಾಂತರ ಅಥವಾ ಪಕ್ಷವನ್ನು ತೊರೆದು ವಿರೋಧ ಪಕ್ಷದಲ್ಲಿ ಇರುವಂತ ನಾಯಕರಿಗೆ ಬೈತಾ ಇದ್ದವರು ಇವತ್ತು ಅದೇ ಪಕ್ಷವನ್ನು ಸೇರುವಂತ ಸ್ಥಿತಿಯೂ ಕೂಡ ಇದೆ. ಹೇಗೆ ಅನಿಸ್ತಾ ಇದೆ? ಇದು ಎಲ್ಲ ಒಳ್ಳೆಯ ಲಕ್ಷಣ. ಯಾಕಂದ್ರೆ ಬೇರೆ ಜಿಲ್ಲೆಗಳನ್ನು ಹೋಲಿಸಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅದಕ್ಕಿಂತ ಬಹಳಷ್ಟು ಹೊರತಾಗಿತ್ತು, ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಉಡುಪಿ ಜಿಲ್ಲೆ ಆಗಿರ್ಬೋದು, ಬಹಳಷ್ಟು ವಿಭಿನ್ನವಾದಂತಹ ಮತದಾರರು, ವಿಭಿನ್ನವಾದ ಮುಖಂಡರು ಕೂಡ ಹೊಂದಿದಂಥವ್ರು, ಬಹಳಷ್ಟು ನಿಯತ್ತಿಗೆ ಹೆಸರುವಾಸಿಯಾದವರು, ಅದಕ್ಕೆ ಬಹಳಷ್ಟು ಮುಖಂಡರು ಕೂಡ ಇದ್ದಾರೆ. ಆದ್ರೆ ಈಗ ನಿಯತ್ತು ಕಡಿಮೆ ಆಗ್ತಿದೆಯಾ ಪಕ್ಷದಲ್ಲಿ? ಅಲ್ಲ, ಹಾಗೇನಿಲ್ಲ. ನೋಡಿ, ಸ್ವತಂತ್ರ ಭಾರತದ ಇತಿಹಾಸವನ್ನು ನಾವು ಗಮನಿಸ್ತಾ ಬಂದ್ರೆ ಸಿದ್ಧಾಂತವನ್ನು ಇಟ್ಟುಕೊಂಡು ರಾಜಕಾರಣ ಮಾಡಿದಂಥವರು ವ್ಯಕ್ತಿಗಳಾಗಿರ್ಬೋದು, ಪಕ್ಷ ಆಗಿರ್ಬೋದು, ಅದು ಈ ಬಂಡಾಯದ ಬಿಸಿ ಅವರಿಗೆ ತಟ್ಟೋದೇ ಇಲ್ಲ. ನೀವು ಕಾಂಗ್ರೆಸ್ ಅನ್ನು ಗಮನಿಸಬೇಕು. ನೀವು ಸ್ವತಂತ್ರ ನಂತರದ ಇತಿಹಾಸವನ್ನು ಗಮನಿಸಿದ್ರೆ ಕಾಂಗ್ರೆಸ್ ಅನೇಕ ಬಾರಿ ಕಾಂಗ್ರೆಸ್ ಅಲ್ಲಿ ಭಿನ್ನಮತ ಎದ್ದು ಕಾಂಗ್ರೆಸ್ ಒಡೆದು ಅನೇಕ ಪಕ್ಷಗಳು ಹುಟ್ಕೊಂಡ್ರು ನಾವು ನೋಡಿದ್ದೇವೆ. ಅದು ಕಾಂಗ್ರೆಸ್ಗೆ ಏನು ಸಿದ್ಧಾಂತ ಅಂತ ಕೇಳಿದ್ರೆ ಕಾಂಗ್ರೆಸ್ಗೆ ಯಾವುದೂ ಸಿದ್ಧಾಂತ ಇಲ್ಲ. ಕನ್ವೀನಿಯಂಟ್ ಐಡಿಯಾಲಜೀಸ್ ಇರುವಂತ ಪಕ್ಷ. ಈಗ ಯಾವ ಟೈಮಲ್ಲಿ ಯಾವ ಸಿದ್ಧಾಂತವನ್ನು ಇಟ್ಕೊಂಡು ಗೆಲ್ಲಬೇಕು ಅಷ್ಟೇ ಲೆಕ್ಕಾಚಾರದಲ್ಲಿ ಅದಿರುವಂತ ಪಕ್ಷ. ಇವತ್ತು ಕಾಂಗ್ರೆಸ್ ಅನ್ನು ನೀವು ನೋಡಿ, NCP ಇದೆ, ಈ ರೀತಿ ಅನೇಕ ಪಕ್ಷಗಳು ಇವತ್ತು ಒಡೆದು ಬಂದಿದೆ. ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ವಿಚಾರಧಾರೆ ಅಡಿಯಲ್ಲಿ, ಒಂದು ಹಿಂದುತ್ವದ ವಿಚಾರಧಾರೆ ಅಡಿಯಲ್ಲಿ, ಸಂಸ್ಕೃತಿ ಭಾರತದ ಇತಿಹಾಸದ ವಿಚಾರಧಾರೆಯ ಅಡಿಯಲ್ಲಿ ರಾಜಕಾರಣ ಮಾಡಿ ಬರ್ತಾ ಇರುವಂತ ಪಕ್ಷ. ನಮ್ಮಲ್ಲಿ ಆ ರೀತಿ ಕಾಣುವಂಥದ್ದು ತುಂಬಾ ಕಡಿಮೆ. ಮತ್ತೆ ಅದು ವಿಶೇಷವಾಗಿ ಕರ್ನಾಟಕ ನೋಡಿದ್ರೆ, ನೀವು ಎಲ್ಲ ಚುನಾವಣೆಗಳ ಇತಿಹಾಸವನ್ನು ನೋಡಿದ್ರೆ ಕಂಪ್ಯಾರಿಟಿವ್ ಟು ಕಾಂಗ್ರೆಸ್ ಅದು ನಮ್ಮಲ್ಲಿ ತುಂಬಾ ಕಡಿಮೆ. ಎಸ್ ನೀವು ಒಂದು ಮಾತು ಹೇಳಿದ್ರಿ. ಈಗ ಬಹಳಷ್ಟು ಜನರು ಕೂಡ ಒಂದಷ್ಟು ವಲಸಿಗರಾಗ್ತಾ ಇದ್ದಾರೆ, ಕಾಂಗ್ರೆಸ್ ಇಂದ ತ್ಯಜಿಸಿಕೊಂಡು ಬಿಜೆಪಿಗೆ ಸೇರ್ತಲೇ ಇದ್ದಾರೆ. ನೀವು ಬಹಳಷ್ಟು ಮುಖಂಡರು, ಪ್ರಭಾವಿ ಮುಖಂಡರು ಕೂಡ ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದಿದ್ದಾರೆ. ಏನು ಒಂದು ಕಡೆಯಲ್ಲಿ ಬಹಳಷ್ಟು ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗ್ತಲೇ ಇದೆ, ಒಂದು ಕಡೆಯಲ್ಲಿ ಅದೇ ಎಲ್ಲಾದ್ರೂ ಮುಳುವಾಗ್ತಾ ಇದೆಯಾ? ದಿವಸಕ್ಕೊಬ್ರು ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳ್ತಾ ಇದ್ದೇವೆ ಈ ಬಾರಿ ಪಕ್ಷೇತರವಾಗಿ ನಿಲ್ತೀವಿ ಅನ್ನುವಂತ ರೀತಿಯಲ್ಲಿ. ಹಾಗಾದ್ರೆ ಇದೇ ಮುಳುವಾಗತ್ತಾ? ಪಟ್ಟಿ ಅನ್ನುವಂಥದ್ದು ಇಲ್ಲಿ ಆಕಾಂಕ್ಷಿಗಳ ಪಟ್ಟಿ ನಿಮಗೆ ಮುಳುವಾಗ್ತಾ ಇದೆಯಾ? ನಮ್ಮಲ್ಲಿ ಆ ರೀತಿ ಯಾರು ಪಕ್ಷೇತರವಾಗಿ ನಿಲ್ತೇವೆ ಅಂತ ದಕ್ಷಿಣ ಕನ್ನಡದ ಮಟ್ಟಿಗೆ ಯಾರು ಹೇಳೂ ಇಲ್ಲ. ಸೈದ್ಧಾಂತಿಕವಾಗಿ ಇರುವಂತಹ ಕಾರ್ಯಕರ್ತರು ನಮ್ಮ ಪಕ್ಷ ಬಿಜೆಪಿಯಲ್ಲಿ ಇರುವಂತವ್ರು ಈ ರೀತಿಯ ಹೇಳಿಕೆಗಳು ಎಲ್ಲಿಯೂ ಕೂಡ ಬರ್ಲಿಕ್ಕೆ ಸಾಧ್ಯನೂ ಇಲ್ಲ. ಹಾಗಾದ್ರೆ ಪಕ್ಷದಲ್ಲಿ ಇನ್ನಷ್ಟು ಜನರನ್ನು ಬರಮಾಡುವಂತ ವ್ಯವಸ್ಥೆಗಳಿದೆ, ಎಷ್ಟು ಆದ್ರೂ ಬಿಜೆಪಿ ಸಹಿಸಿಕೊಳ್ತದೆ. ತುಂಬಿದ ಕೊಡ ಆಗಿದೆ ಒಂದು ಕಡೆಯಲ್ಲಿ, ಅಭ್ಯರ್ಥಿಗಳ ಬಹಳಷ್ಟು ಆಕಾಂಕ್ಷಿಗಳು ಹೆಚ್ಚಾಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ, ಅದರ ಇತಿಹಾಸ, ಈ ವ್ಯವಸ್ಥೆಗಳನ್ನು ಒಪ್ಪಿಕೊಂಡು ಬರುವವರಿಗೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಬಾಗಿಲು ಮುಚ್ಚೋದಿಲ್ಲ. ಆದ್ರೆ ನಾವು ಬಿಜೆಪಿ ಯಾವತ್ತೂ ಯಾರಿಗೂ ಕೂಡ ಟಿಕೆಟ್ ಇಂಥವರಿಗೆ ಅನ್ನುವಂಥದ್ದನ್ನು ಎಲ್ಲಿಯೂ ಹೇಳಲಿಲ್ಲ. ಟಿಕೆಟಿನ ಒಂದು ವ್ಯವಸ್ಥೆಯನ್ನು ಬಿಟ್ಟು
ನಮ್ಮ ಸಿದ್ಧಾಂತ ವಿಚಾರಧಾರೆಗಳನ್ನು ಒಪ್ಪಿಕೊಂಡು ಬರುವವರಿಗೆ ಸ್ವಾಗತ ಇರುವಂತದ್ದು. ಚುನಾವಣೆಯಲ್ಲಿಯೂ ಕೂಡ ಅದಕ್ಕೇನು ಹೊರತಿಲ್ಲ. ಸೊ ಇದರಲ್ಲಿ ಮತ್ತೆ ಬಿಜೆಪಿಯಲ್ಲಿ ಯಾರಿಗೂ ಕೂಡ ನೋಡಿ, ಸಹಜವಾಗಿ ನೀವು 3-4-5-6 ಅಭ್ಯರ್ಥಿಗಳು ಕೆಲವೊಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರಿ. ಒಂದು ಚುನಾವಣೆಯಲ್ಲಿ ರಾಜಕೀಯ ಕಾರ್ಯಕರ್ತರಾಗಿ ಕೆಲಸ ಮಾಡುವಂತವ್ರು ಯಾರಿದ್ರು ಕೂಡ ಆಸ್ಪಿರೇಷನ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಿರಿಯರು ನಮ್ಮ ನಾಯಕತ್ವ, ರಾಷ್ಟ್ರೀಯ ನಾಯಕತ್ವ, ರಾಜ್ಯ ನಾಯಕತ್ವ, ಜಿಲ್ಲೆಯ ನಾಯಕತ್ವ ಈ ಎಲ್ಲ ಒಂದು ಹಂತಕ್ಕೆ ಬಂದು 8 ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಯಾರನ್ನು ನಿಲ್ಲಿಸಬೇಕು ಅನ್ನುವಂತ ತೀರ್ಮಾನ ಬರುತ್ತೆ. ಅವರ ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ. ಇದಾದ ಬಳಿಕ ಅದಕ್ಕೆ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಡ್ತಾರೆ. ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಈಗಾಗಲೇ ಶೇಖರ್ ಅವರೇ, ಬಹಳಷ್ಟು ವಿಚಾರಗಳನ್ನು ನಾವು ಮಾತಾಡ್ತಿದ್ವಿ. ಕಾಂಗ್ರೆಸ್ ಅಲ್ಲಿ ಈಗಾಗಲೇ ಹೋಗುವವರು ಹೆಚ್ಚಾಗ್ತಾ ಇದ್ದಾರೆ, ಬರುವವರು ಕಡಿಮೆ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಹಳಷ್ಟು ಜನರು ಈಗಾಗಲೇ ಇವರು ಹೇಳಿದಾದ ಇವರ ಮಾತನ್ನೇ ನಾವು ಒತ್ತಿ ಹೇಳಬೇಕಾಗತ್ತೆ. ಯಾಕಂದ್ರೆ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಬರ್ತಾ ಇರುವಂತವ್ರು. ಆದ್ರೆ ಕಾಂಗ್ರೆಸ್ ನಲ್ಲಿರುವಂತಹ ತತ್ವ ಸಿದ್ಧಾಂತಗಳು ಬಹಳಷ್ಟು ಹಳೆಯದಾಗಿರುವಂತದ್ದು. ಈಗಲೂ ಕೂಡ ಅದನ್ನೇ ಅನುಕರಣೆ ಮಾಡುವಂತ ಒಂದಷ್ಟು ಮುಖಂಡರಿದ್ದಾರೆ. ಆದ್ರೆ ಈಗ ಯಾಕೆ ಅದನ್ನು ಬಿಟ್ಟು ತ್ಯಜಿಸಿ ಹೋಗುವಂತ ಸ್ಥಿತಿ ಕಾಂಗ್ರೆಸ್ ನಲ್ಲಿ ಬರ್ತಾ ಇದೆ? ಅವ್ರು ಹೇಳಿದಂತ ಒಂದು ಮಾತು, ಸಿದ್ಧಾಂತವನ್ನು ಒಪ್ಪಿ ಬರ್ತಾರೆ ಅಂತ. ಎಸ್, ಇವರ ಸಿದ್ಧಾಂತ ಯಾವುದು ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆಯಲ್ಲಿ ಮುಸ್ಲಿಮರನ್ನು ವಿರೋಧಿಸ್ತಾರೆ. ಅಲ್ಲ, ಈ ಅರ್ಥ ಆಗದಿರುವಂತ ಸಿದ್ಧಾಂತಗಳು ಕಾಂಗ್ರೆಸ್ ನಲ್ಲಿ ಇದೆಯಾ ಹಾಗಾದ್ರೆ ಅನ್ನುವಂಥದ್ದು? ಅರ್ಥ ಆಗದಂತ ಸಿದ್ಧಾಂತಗಳನ್ನು ಕಾಂಗ್ರೆಸ್ ಸಿದ್ಧಾಂತ ಯಾವತ್ತೂ ದೇಶ ಪ್ರೇಮದ ಸಿದ್ಧಾಂತವೇ. ಇವರದ್ದು ಹಾಗಲ್ಲ, ಇವರ ರಾಜಕೀಯ ಲಾಭದ ಸಿದ್ಧಾಂತ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ನೋಡಿ, ಬಿಜೆಪಿ ಹಾಗೂ ಪಿಡಿಪಿ ಅವರು ರಾಜಕೀಯ ಮೈತ್ರಿ ಮಾಡಿಕೊಂಡಿದ್ದಾರೆ. ಅಪವಿತ್ರ ಮೈತ್ರಿ, ರಾಜಕೀಯ ಲಾಭಕ್ಕೋಸ್ಕರ ಮೈತ್ರಿ. ಹೇಗೆ ಹೇಳ್ತಾ ಇದ್ದೀರಿ ನೀವು ಅಪವಿತ್ರ ಅನ್ನುವಂಥದ್ದಂದ್ರೆ ಏನು? ನಾವು ಹಿಂದುತ್ವದ ಆಧಾರದ ಮೇಲೆ ಚುನಾವಣೆ ಎದುರಿಸ್ತೇವೆ ಅಂತ ಯಾವ ಹಿಂದುತ್ವವನ್ನು ಇವರು ಪಾಲಿಸ್ತಾರೋ, ಅವರು ಪಿಡಿಪಿ ಅವರು ಹಿಂದೂಗಳೇ, ಅವರು ಮುಸ್ಲಿಂ ಪಾರ್ಟಿ ಅಲ್ವಾ? ಹಾಗಾದ್ರೆ ಇವರಿಗೆ ರಾಜಕೀಯ ಲಾಭಕ್ಕೋಸ್ಕರ ಇವರು ಹಿಂದುತ್ವವನ್ನು ಬಿಡ್ತಾರಾ? ಹಾಗಾದ್ರೆ ಅರ್ಥ ಏನು? ಅಲ್ಲ, ಇಷ್ಟೆಲ್ಲ ನಿಮ್ಮ ಪಕ್ಷದಲ್ಲಿ ಬಹಳಷ್ಟು ಮಹತ್ವವನ್ನು ಹೊಂದಿದವರು ನಿಮ್ಮ ಲೀಡರ್ಸ್ ಎಲ್ಲ ಯಾಕೆ ಮತ್ತು ಬಿಜೆಪಿಗೆ ಹೋಗ್ತಾ ಇದ್ದಾರೆ? ಹಾಗಾದ್ರೆ ಅಂತದ್ದು ಏನು ಆಗ್ಲಿಲ್ಲ. ನೋಡಿ, ಚುನಾವಣೆ ಅಂದ ತಕ್ಷಣ ಒಬ್ಬನಿಗೆ ಆಸ್ಪಿರೇಷನ್ ಇರುವಂತಹದ್ದು, ಅವನ ಏನು ಆಶಾ ಆಕಾಂಕ್ಷೆ ಈಡೇರಿಸದಿದ್ದರೆ ಯಾವ ಪಕ್ಷದಲ್ಲಿ ವಲಸೆ ಇರ್ತದೆ. ಇದು ರಾಜಕೀಯದಲ್ಲಿ ಸಾಮಾನ್ಯವಾಗಿರುವಂತದ್ದು. ಈಗ ಅವರ ಪಕ್ಷದಲ್ಲಿ ಇದೆ, ನಮ್ಮ ಪಕ್ಷದಲ್ಲಿ ಇದೆ. ದಟ್ಸ್ ಅ ಪಾರ್ಟ್ ಆಫ್ ಪಾಲಿಟಿಕ್ಸ್. ಅದಕ್ಕೆ ಎಡಿಷನ್ ಆಗಿ ಮಹತ್ವ ಕೊಡುವಂತದ್ದು ನನ್ನ ಲೆಕ್ಕದೇನೇನಿಲ್ಲ. ಬಟ್ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿಯೂ ಜನಪರ ಆಡಳಿತವನ್ನು ನೀಡಿದೆ. ಖಂಡಿತವಾಗಿಯೂ ನಾವು ಗೆಲ್ತೇವೆ ಎಂಬ ವಿಶ್ವಾಸ ನಮಗೆ. ಎಸ್, ಈಗಾಗಲೇ ನೀವು ಹೇಳಿದ್ರಿ ಬಹಳಷ್ಟು ಜನರ ಸಂಖ್ಯೆಯು ಕೂಡ ಕಳ್ಕೊಳ್ತಾ ಇದ್ರಿ. ಬಹಳಷ್ಟು ನೀವು ಗಮನಿಸಬಹುದು. SM ಕೃಷ್ಣನಿಂದ ಹಿಡಿದು ಅವರಿಂದ ಹಿಡಿದಂತ ಒಂದು ವಲಸೆ ಬಹಳಷ್ಟು ಪ್ರಭಾವಿ ನಾಯಕರು ಬೂತ್ ಮಟ್ಟದಲ್ಲಿ ಗ್ರಾಮಾಂತರಗಳಲ್ಲೂ ಕೂಡ ಕಾರ್ಯಕರ್ತರು ಬಹಳಷ್ಟು ಜನರು ಬಿಜೆಪಿಗೆ ಸೇರ್ತಾ ಇದ್ದಾರೆ. ಏನು ನಿಮ್ಮ ತತ್ವ ಸಿದ್ಧಾಂತಗಳು ಇಲ್ಲ, ಒಂದ್ ಕಡೆಯಲ್ಲಿ ಸಮಾನತೆ, ಓಕೆ, ಯಾಕೆ ಮತ್ತೆ ಬಿಜೆಪಿಯನ್ನು ಓಲೈಕೆ ಮಾಡ್ತಾ ಇದ್ದಾರೆ ಅಥವಾ ಬಿಜೆಪಿ ಅವರು ಸೆಳೀತಾ ಇದ್ದಾರಾ ಅನ್ನುವಂತ? ಖಂಡಿತ ಒಂದು ನೀವು ಹೇಳುವಂತದ್ದು ಬಿಜೆಪಿ ಅವರು ಸೆಳೆಯುವುದು. ಅವರು ಹಿಂದೂಗಳು ಅಥವಾ ಯುವಕರು ತಾನಾಗಿ ಹೋಗುವಂತದ್ದಲ್ಲ. ಅಂದ್ರೆ ಹಿಂದೂಗಳನ್ನು, ವಿಶೇಷವಾಗಿ ಯುವಕರನ್ನ ಭಾವೋದ್ವೇಗಕ್ಕೆ ಒಳಗಾಗಿ ಅವರನ್ನು ಒಳಪಡಿಸಿ ಮಾನಸಿಕವಾಗಿ ಅವರನ್ನು ಏನು ಆ ಸಿದ್ಧಾಂತಕ್ಕೆ, ಅವರ ಸಿದ್ಧಾಂತಕ್ಕೆ ಒಪ್ಪಿಕೊಳ್ಳಿಸಿ ಅವರನ್ನ ಏನು ಹೇಳುದು ಬಲಿಪಶುಗಳನ್ನು ಮಾರುವಂತ ಕಾರ್ಯಕ್ರಮ ಯಶಸ್ವಿಯಾಗಿ ಅವರು ಮಾಡ್ತಾ ಇದ್ದಾರೆ. ಅದರಿಂದಾಗಿ ಅವರು ಹೋಗ್ತಾ ಇದ್ದಾರೆ ಹೊರತು. ಆದರೆ ಜನತೆ ಇವತ್ತು ಅರ್ಥ ಮಾಡ್ಕೊಳ್ಬೇಕು, ಯುವಕರು ಎಂದು ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಹಿಂದೂಗಳಿಗೆ, ಎಲ್ಲ ಯುವಕರಿಗೆ ಕಾಂಗ್ರೆಸ್ ಪಕ್ಷ ಆದರ್ಶ ಪಕ್ಷ. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕಲಿಸಿಕೊಂಡಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ಆದ್ದರಿಂದ ನಾವು ನಿಜವಾಗಿ ಹಿಂದೂ ಭಕ್ತರು, ನಿಜವಾಗಿ ದೇಶಭಕ್ತರು. ಆದ್ದರಿಂದ ನನಗೆ ಈಗ ನೀವು ಹೇಳಿದ್ರಿ ಕಾಂಗ್ರೆಸ್ ಇಂದ ಹೋಗ್ತಾ ಇದ್ದಾರೆ ಅಂತ. ಅಲ್ಲ, ಬಿಜೆಪಿಯಿಂದ ವಿಶೇಷವಾಗಿ ವಿಶ್ವಪ್ಪ ಯಾರು ಬೇರೆ ಅಂಗ ಸಂಸ್ಥೆಗಳಿದೆ ನೋಡಿ, ಅವರಿಗೆ ಗೊತ್ತಾಗಿದೆ ಹಿಂದುತ್ವ ಎನ್ನುವುದು ಇದು ರಾಜಕೀಯ ತತ್ವವಾಗಿ ಇವರಿಗೆ ಪರಿಣಮಿಸಿದೆ ಹೊರತಾಗಿ ಬೇರೆ ಯಾವುದೂ ಅಲ್ಲ. ರಾಜಕೀಯ ಲಾಭಕ್ಕೋಸ್ಕರ ಮಾಡುವಂತಹ ನೀವು ಓಕೆ ಒಪ್ಕೊಳ್ಳೋಣ. ಆದ್ರೆ SM ಕೃಷ್ಣ ಅವರು ಬರ್ತಾರೆ ಅಥವಾ CM ಅವರು ಆಗಿರುವಂತಹ ಸಂದರ್ಭಗಳಲ್ಲಿ ಪ್ರಭಾವಿ ನಾಯಕರ ಒಂದು ಫೋಟೋವನ್ನು ಇಟ್ಕೊಂಡು ನೀವು ಬಹಳಷ್ಟು ಚುನಾವಣೆಯಲ್ಲಿ ಹೋದ ಬಾರಿ ಸ್ಪರ್ಧೆಯನ್ನು ಮಾಡಿದವರು. SM ಕೃಷ್ಣ ಅವರು ಮಾಸ್ ಲೀಡರು ನಿಮ್ಮ ಪಕ್ಷದಲ್ಲಿ. ಆದ್ರೆ ಈ ಸರ್ತಿ ಅವರ ಭಾವಚಿತ್ರವನ್ನು ಅಳವಡಿಸುವಂತ ಒಂದು ಹಕ್ಕೆ ಕಳ್ಕೊಂಡ್ರಿ, ನೀವು ಅವರನ್ನೇ ಕಳ್ಕೊಂಡ್ರಿ. ಬಹಳಷ್ಟು ಉತ್ತಮ ಒಂದು ರಾಜ್ಯದಲ್ಲಿ ಉತ್ತಮ ಇದು ಆಡಳಿತವನ್ನು ನೋಡಿದವರು ನಾವು ಅನ್ನುವಂತ ಹೇಳುವಂತ ಹೇಳಿಕೆಗಳಿತ್ತು ನಿಮ್ದು. ಆದ್ರೆ ಈಗ ಮರ್ತ್ರಿ ಅದನ್ನು. ಹಾಗಾದ್ರೆ ಅವರನ್ನು ಬಿಟ್ಟದ್ದು ಯಾಕೆ ಆ ಸಂದರ್ಭದಲ್ಲಿ? ಹಾಗಾದ್ರೆ ನಿಮ್ಮದ್ರಲ್ಲೂ 2 ವಿಭಾಗಗಳಿದೆ. ಭಿನ್ನಮತ ಅನ್ನುವಂಥದ್ದು ಒಂದು ಗಂಟಾಗಿ ಅದು ಅಲ್ಲೇ ಇದೆ, ಅದನ್ನು ನೀವು ತೋರಿಸ್ತಾ ಇಲ್ಲ ಅಷ್ಟೇ. ಭಿನ್ನ ಮತ ಎಂಬುದು ಎಲ್ಲ ಪಕ್ಷದಲ್ಲಿ ಇದ್ದದ್ದೇ.
ಈಗ ನೀವು ಕೃಷ್ಣರವನು ಹಾಗೆ ಅಂತ ಹೇಳಿದ್ರೆ ಹಾಗೆ ಅಂತ ಹೇಳಿದ್ರೆ ನಮ್ಮ ಎಲ್ ಕೆ ಅಡ್ವಾಣಿ ಅವರು ಇದ್ದಾರೆ, ಅವರನ್ನು ತಿರಸ್ಕರಿಸಲ್ಪಟ್ಟ ಇವರು ಪ್ರಧಾನಿ ಪಟ್ಟವನ್ನು ಸ್ವೀಕರಿಸಬಹುದು, ಇದು ರಾಷ್ಟ್ರಪತಿ ಆಗ್ಬೋದಿತ್ತು, ಅದು ಅವರನ್ನು ತಿರಸ್ಕರಿಸಲಿಲ್ವೇ ಹಾಗೆ ಅಂತ ನಾವು ಕೇಳುವುದಿಲ್ಲ. ಅವರಿಗೆ ಕೃಷ್ಣನವರಿಗೆ ಭಿನ್ನಮತ ಇತ್ತು, ಪಕ್ಷವನ್ನು ತ್ಯಜಿಸಿದ್ದಾರೆ. ಅದಕ್ಕೆ ನಾವು ಅವರ ಮನವೊಲಿಸುವ ಪ್ರಯತ್ನವನ್ನೂ ಮಾಡಿದ್ದೆವು. ಒಮ್ಮೆ ಅವರು ತ್ಯಜಿಸ್ತಾರೆ, ನಮ್ಗೆ ಏನು ಮಾಡೋಕ್ಕಾಗೋದಿಲ್ಲ, ಅವರವರ ನಿಲುವು. ಅದರಿಂದ ಅದಕ್ಕೆ ವಿಶೇಷವಾಗಿ ಮುತುವರ್ಜಿ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡುವಂಥದ್ದು ಇಲ್ಲ. ಅಷ್ಟಕ್ಕೂ ಈಗ ಅವರ ಸ್ಥಿತಿ ಏನಾಗಿದೆ ನಿಮ್ಗೆ ಗೊತ್ತಿದೆ. ಅದರಿಂದ ನಾನು ಅದಕ್ಕೆ ಬಗ್ಗೆ ಈಗಾಗಲೇ ವಿಕಾಸ್ ಅವರೇ ಬಹಳಷ್ಟು ವಿಚಾರಗಳನ್ನು ಅವರು ಹೇಳಿದ್ರು. ಅದರಲ್ಲೂ ಮುಖ್ಯವಾಗಿ ನಿಮ್ಮ ತತ್ವ ಸಿದ್ಧಾಂತಗಳು ಅಧಿಕಾರ ಬೇಕು ಅಂತಾದಾಗ ಬದಲಾವಣೆ ಆಗತ್ತೆ, ಬೇಕಾದಾಗೆ ಬದಲಾವಣೆಗಳನ್ನು ಮಾಡ್ಕೊಳ್ತೀರಿ ಅನ್ನುವಂತ ಒಂದು ಆರೋಪವನ್ನು ಅವರು ಹೇಳಿದ್ರು. ಏನ್ ಹೇಳ್ತೀರಿ ಇದಕ್ಕೆ ತಾವು? ಅವರು ತುಂಬಾ ವೈದ್ಯರು ಭಾವೋದ್ವೇಗದಲ್ಲಿ ಮಾತಾಡಿದ್ರು. ವಿಚಾರ ಏನಂತ ಹೇಳಿದ್ರೆ, ಅವರಿಗೆ ಹಿಂದೂ ಧರ್ಮದ ಮೂಲ ಸ್ವಾರಸ್ಯ ಏನು, ಅದರ ಒಂದು ವಿಚಾರ ಏನು, ಇದರ ಕಲ್ಪನೆ ಕಾಂಗ್ರೆಸ್ನವರಿಗೆ ಮೊದಲಿಂದಲೂ ಇಲ್ಲ. ಅವರು ಹಿಂದುತ್ವ ಅನ್ನುವಂಥದ್ದು ಅವರಿಗೆ ಒಂದು ಪೊಲಿಟಿಕಲ್ ಟೂಲ್. ಹಿಂದುತ್ವ ಅಂತ ಹೇಳಿದರೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿಕೊಂಡು ಬಂದಿರುವಂಥ ಧರ್ಮ ನಮ್ಮದು. ವಸುದೈವ ಕುಟುಂಬಕಂ ಅಂತ ಹೇಳಿಕೊಂಡು ಬಂದಿರುವಂಥ ಧರ್ಮ ಹಿಂದೂ ಧರ್ಮ. ಇದರಲ್ಲಿ ಮುಸಲ್ಮಾನರಿಗೆ ಭೇದ ಭಾವ ಇಲ್ಲ, ಯಾವುದೇ ಮತಪಂಥಗಳಿಗೆ ಹಿಂದೂ ಧರ್ಮದಲ್ಲಿ ಭೇದ ಭಾವ ಇಲ್ಲ. ಇಲ್ಲಿ ರಾಷ್ಟ್ರೀಯ ವಿಚಾರಧಾರೆಗಳಲ್ಲಿ ಗೆಳಿಗೆ ಯಾವಾಗಾದರೂ ತೊಡಕು ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಅನ್ಯೋನ್ಯತೆಯಿಂದ ವಿರೋಧ ಮಾಡುವಂಥದ್ದು ಹಿಂದುತ್ವ. ಇವರು ಹೇಳುವ ಹಿಂದುತ್ವ ಅಂದರೆ ಹಿಂದೂಗಳನ್ನು ಬೇರ್ಪಡಿಸುವಂಥದ್ದು, ಮುಸಲ್ಮಾನರನ್ನು ಬೇರ್ಪಡಿಸುವಂಥದ್ದು. ಇದು ಇವರು, ಯಾಕಂದ್ರೆ ಇವರಿಗೆ ಅವಶ್ಯಕತೆಗೆ ಅಪರ್ಚುನಿಸ್ಟ್ಗಳು ಕಾಂಗ್ರೆಸ್ಸಿಗರು, ಅವರಿಗೆ ಅವಕಾಶವಾದಿಗಳು. ಅವರಿಗೆ 4 ಓಟು ದೇವಸ್ಥಾನಗಳಿಗೆ ಹೋದ್ರೆ 4 ಓಟು ಬೀಳ್ಬೋದು ಅಂದ್ರೆ ದೇವಸ್ಥಾನಕ್ಕೆ ಬಲಿ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಇಲ್ಲದಿದ್ದರೆ ಚರ್ಚ್ಗಳಿಗೆ ಪ್ರಾರಂಭ ಮಾಡ್ತಾರೆ. ನಮ್ದು ಹಾಗಲ್ಲ. ನಮ್ದು ಯುನೈಟೆಡ್ ಸ್ಟ್ಯಾಂಡ್, ಯೂನಿಫಾರ್ಮ್ ಸ್ಟ್ಯಾಂಡ್ ಯಾವಾಗ್ಲೂ ಒಂದೇ ಇರುತ್ತೆ. ನಮ್ದು ರಾಷ್ಟ್ರೀಯ ನಿಮ್ಮ ಮೋದಿ ಅವರು ಮತ್ತೊಂದು ಭಾಷಣ ಮಾಡುವ ಸಂದರ್ಭದಲ್ಲಿ ಒಂದು ಧರ್ಮದ ವಿಚಾರದಲ್ಲಿ ಅವರು ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಸೈಲೆಂಟ್ ಆಗ್ತಾರೆ, ಭಾಷಣ ನಿಲ್ಲಿಸ್ತಾರೆ. ಧಾರ್ಮಿಕ ಒಂದು ವಿಧಿವಿಧಾನಗಳು ಆಗ್ಲಿ, ಎಲ್ಲ ಧರ್ಮಗಳು ಒಂದೇ ಅನ್ನುವಂತ ರೀತಿಯಲ್ಲಿ ಅವರೇ ಪ್ರತಿಪಾದಿಸ್ತಾರೆ. ಹಾಗಾದ್ರೆ ನೀವು ನಾಯಕರು ಅಥವಾ ತಳಮಟ್ಟದಲ್ಲಿ ಆಗಿರ್ಬೋದು, ಮುಖಂಡರುಗಳಾಗಿರ್ಬೋದು, ನಾವು ಹಿಂದೂಗಳ ಓಲೈಕೆ ಮಾಡುವಂತದ್ದು, ಹಿಂದೂಗಳು ಮಾತ್ರ ಸಾಕು ಅನ್ನುವಂತ ರೀತಿಯಲ್ಲಿ ಹೇಳ್ತೀರಿ. ಒಂದು ಕಡೆಯಲ್ಲಿ ಭಾಗ್ಯಗಳನ್ನು, ಅದು ಭಾಗ್ಯ ಇದು ಭಾಗ್ಯವನ್ನು ನೀವೇ ಕೊಡಿ. ನಾವು ಇಲ್ಲಿ APJ ಅಬ್ದುಲ್ ಕಲಾಂ ರಂತ ಮುಸಲ್ಮಾನರನ್ನು ನಾವು ಸ್ವೀಕಾರ ಮಾಡಿದ್ದೇವೆ, ನಾವೇನು ತಿರಸ್ಕಾರ ಮಾಡಲಿಲ್ಲ. ಯಾರು ರಾಷ್ಟ್ರ ವಿರೋಧಿಗಳಿದ್ದಾರೆ ಅವರನ್ನು ನಾವು ತಿರಸ್ಕಾರ ಮಾಡಲೇಬೇಕು. ಈ ದೇಶಕ್ಕೆ ನಾವು ಕೊಡುವಂತ ಒಂದು ಇದದು ಗೌರವ. ಸೊ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಇದೊಂದು ಪೊಲಿಟಿಕಲ್ ಟೂಲ್ ಕಾಂಗ್ರೆಸ್ನವರಿಗಾಗಿದೆ. ಮತ್ತು ಇನ್ನೊಂದು ಮಾತನಾಡ್ತಾ ಅವ್ರು ಹೇಳಿದ್ರು, ವಲಸೆ ಐಡಿಯಾಲಜಿ ಅವ್ರದ್ದು ಆಕರ್ಷಣೆ ಮಾಡ್ತಾ ಇದೆ, ಎಲ್ಲರೂ ಹೋಗ್ತಾ ಇದೆ ಅಂತ ಸ್ವತಃ ಪೂಜಾರಿ ಅವರೇ ಒಪ್ಕೊಂಡ್ರು. ಅವ್ರದ್ದು ಐಡಿಯಾಲಜಿಯನ್ನು ಇವತ್ತು ಆಕರ್ಷಣೆ ಮಾಡ್ತಾ ಇದ್ದಾರೆ, ಯಾರು ಅದನ್ನು ಇದು ಮಾಡಬಾರ್ದು ಅಂತ ಅಪೀಲ್ ಬೇರೆ ಕೊಟ್ಟರು. ಇಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಇಸ್ ಅ ಸಿಂಕಿಂಗ್ ಶಿಪ್. ಇವತ್ತು ಕಾಂಗ್ರೆಸ್ಗೆ ಅಸ್ತಿತ್ವ ಇಲ್ಲ. ಉಳಿದಿರುವಂಥದ್ದು ಕಡೇ ರಾಜ್ಯ ಕಾಂಗ್ರೆಸ್. ಇಲ್ಲಿ ಯಾವ ಮಾರ್ಗದಲ್ಲಿ ಆದರೂ ಸರಿ, ವಾಮ ಮಾರ್ಗದಲ್ಲಿ ಆದರೂ ಸರಿ, ಅವರು ಅಧಿಕಾರ ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಲಾಸ್ಟ್ ಪ್ರಯತ್ನದಲ್ಲಿ ಅವ್ರು ಇದ್ದಾರೆ. ಅದ್ರಲ್ಲಿ ತಪ್ಪೇನಿಲ್ಲ, ಅವ್ರು ಇರ್ಬೋದು. ಆದರೆ ಈ ಸರ್ತಿ ಜನ ತಿರಸ್ಕಾರ ಮಾಡಿದ್ದಾರೆ. ಜನ ತಿರಸ್ಕಾರ ಮಾಡ್ತಾ ಇದ್ದಾರೆ ಅನ್ನುವುದಕ್ಕೆ ಅವ್ರು ಹೇಳಿದ್ದೇ ನಮಗೆ ಉದಾಹರಣೆ. ಅವರೇ ಹೇಳಿದ್ರು, ಇವತ್ತು ಯುವಕರು ಹೋಗ್ತಾ ಇದ್ದಾರೆ, ಬೇರೆ ಬೇರೆಯವರು, ನಿಮ್ಮ ಅವಧಿ ಯುವಕರು ಹೋಗ್ತಾ ಇದ್ದಾರೆ, ಬೇರೆ ಬೇರೆಯವರು ಇವತ್ತು ಐಡಿಯಾಲಜಿ ಆಕರ್ಷಣೆ ಮಾಡ್ತಾ ಇದ್ದಾರೆ. ನಮ್ದು ರಾಷ್ಟ್ರೀಯ ವಿಚಾರಧಾರೆ ಇರುವಂತ ಐಡಿಯಾಲಜಿ ಇದು ಆಕರ್ಷಣೆ ಮಾಡುವಂಥದ್ದಿಲ್ಲ. ಎಲ್ಲಾ ರಾಷ್ಟ್ರಭಕ್ತಿಗೆ ಇವತ್ತು ಕಾಂಗ್ರೆಸ್ನ ಕಪಟತನ ಏನಿದೆ ಇವತ್ತು ಗೊತ್ತಾಗಿದೆ. ಕಾಂಗ್ರೆಸ್ನವರು ಅಂಗೈಗೆ ತುಪ್ಪ ಹಚ್ಚಿ ಇದು ಮಾಡ್ತಾ ಬಂದಿರುವಂಥದ್ದು, ಇವ್ರು ಏನೂ ಮಾಡಲಿಲ್ಲ 70 ವರ್ಷದಲ್ಲಿ ಅನ್ನುವಂಥದ್ದು ಇವತ್ತು ಜನರಿಗೆ ಸ್ಪಷ್ಟ ಗೊತ್ತಾಗಿದೆ. ಮತ್ತೊಂದು ವಿಚಾರ, ಕಾಂಗ್ರೆಸ್ ಅಲ್ಲಿ ಪ್ರಜಾತಂತ್ರವೇ ಇಲ್ಲ. ಕಾಂಗ್ರೆಸ್ ಅಲ್ಲಿ ಡೆಮೋಕ್ರಸಿ ಎಲ್ಲಿದೆ? ಅವರು ನೋಡಿ, ಇಲ್ಲಿ ವಿಚಾರ ನಾನು ಒಂದು ನಿಮಗೆ ಒಂದು ಪಾಯಿಂಟ್ ಕೊಡ್ತೇನೆ. ಭಾರತ ಇಸ್ ಅ ಡೆಮೋಕ್ರಾಟಿಕ್ ನೇಷನ್. ಭಾರತವನ್ನು 70 ವರ್ಷ ಆಳ್ವಿಕೆ ಮಾಡಿದ ಕಾಂಗ್ರೆಸ್ ಅಲ್ಲಿ ಡೆಮೋಕ್ರಸಿ ಉಂಟಾ? ನಾವು ನೋಡ್ಬೇಕಾಗತ್ತೆ. 70 ವರ್ಷದಲ್ಲಿ 67 ವರ್ಷಗಳು ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ಜವಾಹರ್ಲಾಲ್ ನೆಹರು, 67 ವರ್ಷಗಳು ಒಂದೇ ಮನೆತನದವರು ಇದರ ಅಧ್ಯಕ್ಷರು. ಈಗ 1 ವರ್ಷದಿಂದ
ರಾಹುಲ್ ಗಾಂಧಿ ಬಂದು ಕೂತಿದ್ದಾರೆ ಮೊನ್ನೆಯಿಂದ. Yes, yes. ಇದು ರಾಜತಾಂತ್ರಿಕ ವ್ಯವಸ್ಥೆಯನ್ನು ಪಕ್ಷದ ಒಳಗೆ ಅಳವಡಿಕೆ ಮಾಡಲಿಕ್ಕೆ ವೈಫಲ್ಯ ಆದಂಥವರು ಈ ಭಾರತದಲ್ಲಿ ಪ್ರಜಾತಾಂತ್ರಿಕ ವ್ಯವಸ್ಥೆಗೆ ಅವರು ಯಾವ ರೀತಿಯಲ್ಲಿ ಗೌರವ ಕೊಡ್ಲಿಕ್ಕೆ ಸಾಧ್ಯ? ಇದು ಜನರಿಗೆ ಗೊತ್ತಾಗಿದೆ ಇವತ್ತು. Yes. ಈ ರೀತಿಯ ವ್ಯವಸ್ಥೆಗಳನ್ನು ಧಿಕ್ಕರಿಸಿ ಇವತ್ತು ಯಾವ ಪಕ್ಷದಲ್ಲಿ ಪ್ರಜಾತಾಂತ್ರಿಕ ವ್ಯವಸ್ಥೆ ಇದೆ, ಡೆಮೋಕ್ರೆಟಿಕ್ ಸಿಸ್ಟಮ್ ಅನ್ನುವಂಥದ್ದು ನಿಜವಾಗಿಯೂ ಇದೆ ಅನ್ನುವಂಥದ್ದು ಅವರಿಗೆ ಬಿಜೆಪಿಯಲ್ಲಿ ಅನ್ನುವಂಥದ್ದು ಗೊತ್ತಾಗಿದೆ. ಅದಕ್ಕಾಗಿ ಇವತ್ತು 22 ರಾಜ್ಯಗಳಲ್ಲಿ ಬಿಜೆಪಿಯ ಸರ್ಕಾರ ಇದೆ. ಕರ್ನಾಟಕದಲ್ಲಿಯೂ ಜನರು ಬಿಜೆಪಿಯನ್ನು ಆಶೀರ್ವಾದ ಮಾಡ್ತಾರೆ. ಶೇಖರ್ ಪೂಜಾರಿ ಅವರೇ ನೋಡಿ, ಅವರು ಹೇಳಿದ್ರು, ಅವರು ನಾನು ಹೇಳಿದಲ್ಲ, ನೀವು ಹೇಳಿದ್ರೆ ನಾವು ಯುವಕರು ಹೋಗ್ತಾರಂತಲ್ಲ, ಯುವಕರನ್ನು ಆಕರ್ಷಿಸುತ್ತಾರಂತ ಹೇಳಿದ್ರು. ಈಗ ಅವರ ಮಾತಲ್ಲಿ ಹೇಳಿದ್ರು, ಸರ್ವೇ ಜನ ಸುಖಿನೋ ಭವಂತು ವಸುದೈವ ಕುಟುಂಬಕಂ ಎಂದು ಹೇಳಿದ್ರು. ಬಟ್ ಈ ಸರ್ವೇ ಜನ ಸುಖವಿನ ಒಂದು ಮಾತಿನಲ್ಲಿ ಮಾತ್ರ ಮಾತಿಗೆ ವಿವೇಕಾನಂದರನ್ನು ವಾಣಿಯನ್ನು ಉಲ್ಲೇಖಿಸ್ತಾರೆ. ವಿವೇಕಾನಂದರು ಏನ್ ಹೇಳ್ತಾರೆ ಗೊತ್ತೇನು? ಹಿಂದುತ್ವ ಅಂದ್ರೆ ಏನಂತ ಹೇಳ್ತಾರೆ? ಹಿಂದುತ್ವ ಅಂದ್ರೆ ನಾವು ಜಾತಿಯನ್ನು ಮೀರಿ ಬೆಳೆದಾಗ ಈ ದೇಶ ವಿಶ್ವ ಭ್ರಾತೃತ್ವವನ್ನು ಪರಿಸ್ಥಿತಿ. ಅದು ಅವ್ರ ಮಾತಿನಲ್ಲಿ ಮಾತ್ರ. ಮುಸಲ್ಮಾನ ವಿರೋಧಿಸ್ತಾರೆ. ಎಲ್ಲಿಯ ತನಕ ಅಂತ ಮೇಲೆ ಮೊನ್ನೆ ಬಿಜೆಪಿ ಅಧ್ಯಕ್ಷರು ಬಂದ್ರು, ಹಿಂದೂಗಳ ಮನೆಗೆ ಭೇಟಿ ನೀಡಿದ್ರು, ಮುಸಲ್ಮಾನರ ಮನೆಗೆ ಭೇಟಿ ನೀಡಿಲ್ಲ. ಐ ಆಮ್ ನಾಟ್ ಆಬ್ಜೆಕ್ಟ್, ಇಟ್ ಇಸ್ ದೇರ್ ಪ್ರಯಾರಿಟಿ. ಬಟ್ ಈಸ್ ಇಟ್ ಟ್ರೂ? ಇವರು ಹೇಳ್ತಾರೆ ಹಿಂದೂಗಳು ಒಂದೇ ಮುಸ್ಲಿಮರು ಒಂದೇ ಅಂತ, ಮಾತಿನಲ್ಲಿ ಮಾತ್ರವೇ. ದಟ್ ಶುಡ್ ಬಿ ರೆಕ್ಟಿಫೈಡ್. ಒನ್ ಮೋರ್ ಥಿಂಗ್, ಈಗ ಡೆಮೋಕ್ರಸಿ ಇಸ್ ನಾಟ್ ಇನ್ ದ ಕಾಂಗ್ರೆಸ್ ಅಂತ ಹೇಳಿದ್ರು. ಇಸ್ ಇಟ್ ಇನ್ ದ ಕಾಂಗ್ರೆಸ್ ಆರ್ ಇಸ್ ಇಟ್ ಇನ್ ದ ಬಿಜೆಪಿ ಸೆಂಟ್ರಲ್ ಗವರ್ಮೆಂಟ್ ಬಂದ ತಕ್ಷಣ ವಿದಿನ್ 3 days ಅಧ್ಯಾದೇಶವನ್ನು ಹೊರಡಿಸಿ ಯಾವುದು ರೈತರ ಜಮೀನನ್ನ ಸರ್ಕಾರ ವಶಪಡಿಸುವಂತಹ ಬಿಲ್ ಅನ್ನು ವಿದೌಟ್ ಡಿಸ್ಕಷನ್ ಪಾಸ್ಡ್ ಡಿಮಾನಿಟೈಸೇಷನ್ ಮಾಡಿತು. ಡೂ ದೇ ಡಿಸ್ಕಸ್ ಇನ್ ದ ಪಾರ್ಲಿಮೆಂಟ್? Do they have democracy? We people have democracy, but do they given that priority? ಇಲ್ಲ. ಸಂಸತ್ತಿನಲ್ಲಿ ಚರ್ಚೆಯಾಗದೆ ಡಿಮಾನಿಟೈಸೇಷನ್ ಮಾಡಿದ್ರು. ಇಸ್ ಇಟ್ ಟ್ರೂ? ಇಸ್ ಇಟ್ ನಾಟ್? ಸೊ ಅದನ್ನು ಮಾಡುವಂತ ಇದು ಡೆಮೋಕ್ರಸಿಯೇ ಅಲ್ಲವಲ್ಲ? ಹಾಗಾದ್ರೆ ಎಲ್ಲಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ಡೆಮೋಕ್ರಸಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾನು ಹೇಳುವಂತದ್ದು, ಯಾವ ರೀತಿ ಯುವಕರನ್ನು ಬ್ರೈನ್ ವಾಶ್ ಮಾಡ್ತಾರೋ ಅದೇ ರೀತಿಯಲ್ಲಿ ನಮ್ಮನ್ನು ಬ್ರೈನ್ ವಾಶ್ ಮಾಡ್ತಾರೆ. ಬಟ್ ಐಡಿಯಾಲಜಿ ವೈಸ್ ದೇ ಡೋಂಟ್ ಹ್ಯಾವ್ ಎನ್ ಐಡಿಯಾಲಜಿ. ಒಂದು ಈಗಾಗಲೇ ನೀವು ಕೂಡ ಬಹಳಷ್ಟು ಪ್ರಭಾವಿ ಪಕ್ಷವಾಗಿ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇರ್ತಿದ್ರೆ, ನೀವು ಕೂಡ ಯಾರದ್ದು ಆಜ್ಞೆಗಳನ್ನು ಕೇಳ್ತಾ ಇರಲಿಲ್ಲ. ಇದೇ ಸ್ಥಿತಿಯನ್ನು ನೀವು ಕೂಡ ಪಾಲಿಸ್ತಾ ಇದ್ರೆ ಏನು ಹಾಗಾದ್ರೆ? ಯಾಕಂದ್ರೆ ಕಾಂಗ್ರೆಸ್ ಇದೀಗ ಅಂತ ಅಧಿಕಾರದಲ್ಲಿಲ್ಲ. ನೀವು ಈಗಲೂ ಈ ಹಿಂದೆ ಕೂಡ ಇತರ ಪಕ್ಷಗಳ ಒಡಂಬಡಿಕೆಯಲ್ಲಿ ಕೇಂದ್ರವನ್ನ ಆಳ್ತಾ ಮಾಡ್ತಾ ಇರುವಂತದ್ದು, ಆಡಳಿತದಲ್ಲಿ ಇದ್ದವರು. ಆದ್ರಿಂದ ಇವರು ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ನೀವು ಆರೋಪ ಮಾಡ್ತಾ ಇದ್ರಿ. ಈಗ ನೋಡಿ, ನಾವು ಇಷ್ಟರವರೆಗೆ ಈ ದೇಶದಲ್ಲಿ ಡೆಮೋಕ್ರಸಿ ಇಫ್ ಇಟ್ ಇಸ್ ಎಕ್ಸಿಸ್ಟಿಂಗ್, ಇಟ್ ಇಸ್ ಬಿಕಾಸ್ ಆಫ್ ಕಾಂಗ್ರೆಸ್ ಪಾರ್ಟಿ. ಯಾಕಂದ್ರೆ ನಾವು ಪ್ರಜಾಪ್ರಭುತ್ವದ ಮೌಲ್ಯಕ್ಕೆ ನಾವು ಬೆಲೆಯನ್ನು ಕೊಡ್ತೇವೆ. ಇವತ್ತು ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಲ್ಲ. ಎಲ್ಲಿಯ ತನಕ ಅಂತ ಕೇಳಿದ್ರೆ ನ್ಯಾಯಾಂಗ, ಈ ಸುಪ್ರೀಂ ಕೋರ್ಟ್ ಜಡ್ಜಿನವರು ಬಂದು ಹೇಳ್ತಾರೆ ನಮಗೆ ವಿ ಡೋಂಟ್ ಹ್ಯಾವ್ ಫ್ರೀಡಮ್ ಟು ಡೂ ಅವರ್ ವರ್ಕ್. RBI ಗವರ್ನರ್ ಹೇಳ್ತಾರೆ ವಿ ಡೋಂಟ್ ಹ್ಯಾವ್ ರೈಟ್ಸ್ ಟು ಡೂ ವಾಟ್ ವಿ ವಾಂಟ್ ಟು ಡೂ. ದಿಸ್ ಇಸ್ ಇಸ್ ಇಟ್ ಡೆಮೋಕ್ರಸಿ? ನೋ. ಈಗ ಬ್ಯಾಂಕಿಂಗ್ ಸೆಕ್ಟರ್ ಟೋಟಲಿ ಕೊಲಾಪ್ಸ್ ಆಗಿದೆ. ಇಫ್ ದೇ ವುಡ್ ಹ್ಯಾವ್ ಗಿವನ್ ಅ ಪ್ರಿಯಾರಿಟಿ ಆರ್ ರೈಟ್ಸ್ ಟು ದೆಮ್ ಟು ಟ್ಯಾಕಲ್ ದ ಪ್ರಾಬ್ಲಮ್, ದೇ ವುಡ್ ಹ್ಯಾವ್ ಟ್ಯಾಕಲ್ಡ್ ಇಟ್. ಬಟ್ ದೇ ನಾಟ್ ಗಿವನ್. ಈಗ ಇಡೀ ಬ್ಯಾಂಕ್ ದಿವಾಳಿಯತ್ತ ಸಾಗಿದೆ. ಹೂಸ್ ಮನಿ ಇಸ್ ದಟ್? ಇಟ್ಸ್ ಅವರ್ ಮನಿ, ಪಬ್ಲಿಕ್ ಮನಿ. ದಟ್ ಶುಡ್ ದೇ ಅಂಡರ್ಸ್ಟ್ಯಾಂಡ್. ಶೇಖರ್ ಪೂಜಾರಿ ಅವರೇ, ನಿಮ್ ಜೊತೆ ಮಾತು ಮುಂದುವರಿಸ್ತೀನಿ. ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಡಿಬೇಟ್ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ಪ್ರತಿಷ್ಠಿತ ರಾಜ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರು, ಈಗಾಗಲೇ ಬಹಳಷ್ಟು ವಿಚಾರಗಳನ್ನು ನಾವು ಮಾತಾಡ್ತೀವಿ. ಒಂದು ಕಡೆಯಲ್ಲಿ ಒಂದಷ್ಟು ಸ್ಪಷ್ಟನೆಗಳನ್ನು ನೀಡಬಹುದು, ಆದ್ರೆ ಜನರ ವಿಚಾರದಲ್ಲಿ ಜನರನ್ನು ಓಲೈಕೆ ಮಾಡೋದ್ರಲ್ಲಿ ಬಹಳಷ್ಟು ರಾಷ್ಟ್ರೀಯ ಪಕ್ಷಗಳು ಒಂದಷ್ಟು ಕಸರತ್ತುಗಳನ್ನು ಮಾಡ್ತಲೇ ಇದೆ. ಆದ್ರೆ ಮತದಾರರ ಗುಟ್ಟು ಮಾತ್ರ ಗೌಪ್ಯವಾಗಿ ಇದೆ ಅನ್ನುವಂಥದ್ದು. ಎಲ್ಲರೂ ಕೂಡ ಸಮೀಕ್ಷೆಗಳನ್ನು ಮಾಡ್ತಲೇ ಇದ್ದಾರೆ. ಸಮೀಕ್ಷೆಗೆ ಸಿಗದ ಒಂದಷ್ಟು ಅಂಶಗಳು ಕೂಡ ಇದೆ. ಯಾವ ರೀತಿಯಲ್ಲಿ ಯಾವ ಬದಲಾವಣೆಗಳು ಆಗ್ಬಹುದು ಅನ್ನುವಂಥದ್ದು ರಾಜ್ಯದಲ್ಲಿ ಯಾರಿಗೂ ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಬಹಳಷ್ಟು ರಾಷ್ಟ್ರೀಯ ಪಕ್ಷಗಳಲ್ಲಿ ಇವತ್ತು ಫೇವರ್ ಆಗಿದ್ರೆ, ಇವತ್ತು ಆ ಪಕ್ಷದ ಫೇವರ್ ಆಗಿದ್ರೆ, ಇನ್ನೊಂದು ಅಷ್ಟು ದಿನಗಳ ಹೋದಾಗ ಬದಲಾವಣೆಯನ್ನು ಕಾಣುವಂತ ಪರಿಸ್ಥಿತಿಯು ಕೂಡ ಇದೆ. ಅಂದ್ರೆ ಮತದಾರರು ಕೂಡ ಜಡ್ಜ್ಮೆಂಟ್ ಮಾಡದಂತ ಸ್ಥಿತಿಯಲ್ಲಿ ಇದ್ದಾರೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನುವಂಥದ್ದು. ಅದೇ ಈ ಎಲ್ಲಾ ವಿಚಾರಗಳು ಕೂಡ ಒಂದಷ್ಟು ಚರ್ಚೆಯಲ್ಲಿ ಇದೆ. ಯಾಕಂದ್ರೆ ಯಾವುದೇ ವಿಚಾರಗಳು
ಸವಲತ್ತುಗಳನ್ನು ನೀಡಿದ್ದೇವೆ, ರಾಜ್ಯದಲ್ಲಿ ಸವಲತ್ತುಗಳನ್ನು ನೀಡಿದ್ದೇವೆ ಅನ್ನುವಂಥದ್ದು ಒಂದಷ್ಟು ಬೊಬ್ಬೆ ಹಾಕಿರೋದು, ಒಂದಷ್ಟು ಯೋಜನೆಗಳನ್ನು ಮುಟ್ಟಿಸುವಂತೆ ಕೆಲಸಗಳನ್ನು ಮಾಡಿರ್ಬೋದು. ಆದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳೇನೋ, ರಾಜ್ಯ ಸರ್ಕಾರದ ಯೋಜನೆಗಳು ಜನರಿಗೆ ಎಷ್ಟರ ಮಟ್ಟಿಗೆ ತಲುಪಿದೆ ಅನ್ನುವಂಥದ್ದು ಕೂಡ ಮುಖ್ಯವಾಗಿರುವಂಥದ್ದು. ಇದೀಗ ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡುವ, ಯಾಕಂದ್ರೆ ಆಂತರಿಕವಾಗಿರುವಂತ ಒಂದಷ್ಟು ವಿಚಾರಗಳಾಗಿರ್ಬೋದು, ಮುಖಂಡರ ಒಳಗಿರುವಂತ ಒಳಜಗಳಾಗಿರ್ಬೋದು, ಇದಷ್ಟು ಪರಿಸ್ಥಿತಿ ಬಿಗಡಾಯಿಸಿದೆ. ಬಹಳಷ್ಟು ಪಟ್ಟಿಗಳನ್ನು ವಿಳಂಬ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಪಕ್ಷಗಳಲ್ಲಿ ಒಂದಷ್ಟು ಪಟ್ಟಿಗಳ ಬಿಡುಗಡೆ ಕೂಡ ವಿಳಂಬ ಆಗ್ತಾ ಇದೆ ಅಂತ ಮಾಹಿತಿ ಕೂಡ ಇದೆ. ಇದೆಲ್ಲ ವಿಚಾರಗಳನ್ನು ಕೂಡ ಮುಂದಿಡುವ. ಈಗಾಗಲೇ ಗಮನಿಸಬಹುದು ಶೇಖರ್ ಪೂಜಾರಿ ಅವರೇ, ಬಹಳಷ್ಟು ವಿಚಾರಗಳನ್ನು ನಾವು ಮಾತಾಡಿದ್ವಿ. ಕಾಂಗ್ರೆಸ್ನವರ ಪಟ್ಟಿ ಬಿಡುಗಡೆ ಈ ಮುಂದೆ ಆಗ್ಬೇಕಿತ್ತು. ಯಾಕಂದ್ರೆ ನೀವು ಹೇಳ್ತಾ ಇದ್ರಿ, ನಾವು ಎಲ್ಲಾ ಕಡೆಯಲ್ಲಿ ಸಿಟ್ಟಿಂಗ್ MLA-ಗಳಿದ್ದಾರೆ, ಅವರೇ ಈ ಮುಂದಿನ ನಮ್ಮ ಅಭ್ಯರ್ಥಿಗಳು ಅಂತ ಘಂಟಾಘೋಷವಾಗಿ ಬಹಳಷ್ಟು ಜನರು ಹೇಳಿದವರು ಇದ್ದಾರೆ. ಯಾಕೆ ಮತ್ತೆ ಮೀನಮೇಷ ಅನ್ನುವಂಥದ್ದು? ನೋಡಿ, ನಮಗೆ ನಾಳಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾಗಿ ಬಹುಮತದಲ್ಲಿ ಸರ್ಕಾರವನ್ನು ರಚಿಸಬೇಕು. ನೀವು ಹೇಳಲೇಬೇಕು ನಿಮ್ಮ ಪಕ್ಷದ ಒಂದು ನಿಲುವು ಮಾತ್ರ ಅಲ್ಲ, ಅಭಿವೃದ್ಧಿ ಕಾರ್ಯಗಳು ಜನರನ್ನ ತಟ್ಟಿದೆ, ಮುಟ್ಟಿದೆ. ಆದ್ದರಿಂದ ನಾವು ಗೆಲ್ತೇವೆ. ಆದರೆ ಗೆಲ್ಲುವಂತ ವ್ಯಕ್ತಿಗಳು ಬೇಕಲ್ಲ, ಅದಕ್ಕಾಗಿ ಹುಡುಕಾಟ ಅಂತಲ್ಲ. ಕೆಲವರಿಗೆ ಬೇಕು, ಕೆಲವರಿಗೆ ಬೇಡ. ನೀವು ಕೂಡ ಹಾಗಾದ್ರೆ ಅಂತ ಅಭ್ಯರ್ಥಿಗಳಿಗೆ ಗಾಳ ಹಾಕ್ತಾ ಇದೀರಿ. ಕಾಂಗ್ರೆಸ್ ಕೂಡ ಅದನ್ನು ಹುಡುಕ್ತಾ ಇದೀರಿ, ಅದಕ್ಕೋಸ್ಕರ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಲ್ಲ, ಇನ್ನು ಪೆಂಡಿಂಗ್ ಆಗಿ ಇಟ್ಟಿದ್ದೀರಿ. ಆಗಲ್ಲ. ರಾಹುಲ್ ಗಾಂಧಿ ಅವರ ಏನು ಸಂದೇಶ ಇದೆಯೋ, ಮುಖ್ಯಮಂತ್ರಿಗಳಲ್ಲಿ 130 ಸೀಟ್ಗಳಿಂದ ಮಿಗಿಲಾಗಿ ನಾವು ಗೆಲ್ಲಬೇಕು, ಅಂತಹ ವ್ಯಕ್ತಿಗಳನ್ನು ನೀವು ಸಿಲೆಕ್ಟ್ ಮಾಡುವಂತ ಹಕ್ಕನ್ನು ನಿಮಗೆ ಕೊಟ್ಟಿದ್ದೇನೆ ಎಂಬಂತ ಸಂದೇಶ ಬಂದಿದೆ ಎಂಬಂತ ಗುಮಾನಿ ಇದೆ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರು ಕಾರ್ಯೋನ್ಮುಖ ಆಗಿದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ. ಈಗ ಡಿಲೇ ಆಗಿರುವಂತದ್ದು ಅದೇ ಕಾರಣಕ್ಕಾಗಿ ನನ್ನ ಭಾವನೆ. ಸೊ ನಮ್ದು ಖಂಡಿತವಾಗಿಯೂ ಮುಖ್ಯಮಂತ್ರಿಗಳು ನಿಮ್ಮ ಪಕ್ಷದಲ್ಲಿ ಕೂಡ ಆಕಾಂಕ್ಷಿಗಳ ಪಟ್ಟಿ ಬಹಳಷ್ಟು ಆದ್ರೆ ಸಾರ್ವಜನಿಕವಾಗಿ ಬಹಳಷ್ಟು ಜನರಿಗೆ ಇರುಸುಮುರುಸು ಆಗ್ತಾ ಇದೆ. ಅಂದ್ರೆ ಯಾರಪ್ಪ, ಎಲ್ರು ಕೂಡ ಅಭ್ಯರ್ಥಿಗಳೇ, ಅದಕ್ಕಾಗಿ ಮುಖ್ಯಮಂತ್ರಿಗಳು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಯಾರು ಗೆಲ್ತಾರೋ, ಯಾರಿಗೆ ಸಾಮರ್ಥ್ಯ ಇದೆಯೋ, ಯಾರು ಜನಪರ ಕಾಳಜಿ ಉಳ್ಳವರೋ ಅಂತವರನ್ನು ಆರಿಸುವಂತಹ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ ಎಂಬಂತ ನಂಬಿಕೆ ನನಗಿದೆ. ಈಗಾಗಲೇ ವಿಕಾಸ್ ಪುತ್ತೂರ್ ಅವರೇ, ಒಂದು ಕಡೆಯಲ್ಲಿ ಚಕ್ರವರ್ತಿ ಸೂರಿಬೇಳೆ ಅವರು ಬಹಳಷ್ಟು ವಿಚಾರಗಳನ್ನು ಈ ಬಾರಿ ಮೀಡಿಯಾದಲ್ಲಿ ಒಂದಷ್ಟು ವೈರಲ್ ಆಗ್ತಾ ಇರುವಂತದ್ದು. ಧರ್ಮದ ಆಧಾರದಲ್ಲಿ, ಹಿಂದುತ್ವದ ಆಧಾರದಲ್ಲಿ, ಗಲಾಟೆಯ ಆಧಾರದಲ್ಲಿ ಈ ಬಾರಿ ಚುನಾವಣೆಗೆ ಹೋದ್ರೆ ಸೋಲು ಖಂಡಿತ, ಅಥವಾ ಯಾವುದೇ ಆಗಿರ್ಬೋದು, ಒಬ್ಬ ಪಕ್ಷೇತರನಾಗಿ ನಿಂತರು ಅವನ ವ್ಯಕ್ತಿಗತವಾಗಿ ಉತ್ತಮನೇ ಆಗಿದ್ರೆ ಅವನಿಗೆ ಮಾತ್ರ ಈ ಬಾರಿ ಗೆಲ್ಲುವಂತ ಅವಕಾಶಗಳು ಮತದಾರರು ಮಾಡ್ತಾರೆ ಎನ್ನುವಂತ ಒಂದು ಮಾತು ಕೇಳ್ತಾ ಇತ್ತು. ಇದನ್ನು ಎಷ್ಟರ ಮಟ್ಟಿಗೆ ಬಿಜೆಪಿ ಒಪ್ಕೊಳ್ಳುತ್ತೆ? ನೋಡಿ, ಕರ್ನಾಟಕದ ಜನತೆಗೆ ಕಳೆದ 5 ವರ್ಷಗಳಲ್ಲಿ ಕಾಂಗ್ರೆಸ್ ಏನು ಮಾಡಿದೆ ಇದರಿಂದ ಜನರು ಬೇಸತ್ತಿದ್ದಾರೆ. ಸುಮಾರು 2.5 ಲಕ್ಷ ಕೋಟಿಗಳಷ್ಟು ಸಾಲ ಇವತ್ತು ಕರ್ನಾಟಕ ರಾಜ್ಯದ ಮೇಲೆ ಇದೆ. ಸಾರಾ ಸಗಟಾಗಿ ಹಿಂದೂ ಆಕ್ಟಿವಿಸ್ಟ್ಗಳ, ದೇಶಭಕ್ತರ ಕೊಲೆ ಆಗ್ತಾ ಇದೆ. ಅತ್ಯಂತ ಹೆಚ್ಚು, ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ದಾಖಲೆ ಇವರೆಗೆ ಆಗದಿರುವಷ್ಟು ಅಪರಾಧ ಪ್ರಕರಣಗಳು ಕಳೆದ 4-5 ವರ್ಷಗಳಲ್ಲಿ ಆಗಿದೆ. ಅತ್ಯಂತ ಹೆಚ್ಚು ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಯಾವಾಗ ದಾಖಲಾಗಿರೋದು ಅಂದ್ರೆ ದಟ್ ಇಸ್ ಆಫ್ಟರ್ 2013. ಒಬ್ರು ಅಂತದ್ದೇ ದಲಿತ ಮುಖಂಡರಾಗಿ, ದಲಿತ ಸಿಎಂ ಆಗಿ ಅಂತವರ ರಾಜ್ಯದಲ್ಲಿ ಆಗಿದೆ ಅಂತ ತಾವು ಹೇಳ್ತಾ ಇರುವಂತ? ನಾನು ಹೇಳ್ತಾ ಇರೋದಲ್ಲ, ಅವರದ್ದೇ ಸರ್ಕಾರದ ಅಂಕಿಅಂಶಗಳು ಹೇಳ್ತಾ ಇರುವಂತದ್ದು. ಇದು ಬಿಜೆಪಿ ಆರೋಪ ಅಲ್ಲ, ಅವರದೇ ಸರ್ಕಾರದ ವ್ಯವಸ್ಥೆಯಲ್ಲಿ ಆಗಿರುವಂತದ್ದು, ಅವರದೇ ದಾಖಲಾತಿಗಳು. ಅತ್ಯಂತ ಹೆಚ್ಚು ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೆದಿರುವಂತದ್ದು ಕಳೆದ 5 ವರ್ಷಗಳಲ್ಲಿ 7,500 ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ. 11 ಲಕ್ಷಕ್ಕಿಂತ ಹೆಚ್ಚು ಅಪರಾಧ ಪ್ರಕರಣಗಳು, 9,000 ದಲಿತರ ಮೇಲಿನ ದೌರ್ಜನ್ಯಗಳು. ಈ ರೀತಿಯ ಇದು ಕರ್ನಾಟಕ ನಂಬರ್ 1 ಯಾವುದರಲ್ಲಿ ಅಂತ ಕೇಳಿದ್ರೆ ಇದರಲ್ಲಿ. ಇವತ್ತು ಪ್ರತಿಯೊಬ್ಬ ನಾಗರಿಕನ ತಲೆ ಮೇಲೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಾಲದ ಹೊರೆ ಇವರು ಹೊರಿಸಿದ್ದಾರೆ ಅಂತ ಅವರು ಮಾಡಿರುವ ಸಾಲದಿಂದಲೇ ಗೊತ್ತಾಗುತ್ತೆ. 24 ಜನ ಭಾರತ ಮಾತೆಗೆ ಜೈಕಾರ ಹಾಕ್ತಾ ಇದ್ದಂಥ ಹುಡುಗರು ಕೇವಲ ಹಿಂದುತ್ವದ ವಿಚಾರ ಮಾತಾಡ್ತಾರೆ, ರಾಷ್ಟ್ರಪರ ವಿಚಾರಗಳನ್ನು ಮಾತನಾಡ್ತಾರೆ ಅಂತ ಕೊಂಡ್ರು. ಈ ಸರ್ಕಾರ ಅದರ ಬಗ್ಗೆ ತಲೆ ಬಿಸಿ ಮಾಡಲಿಲ್ಲ. ಬದಲಾಗಿ ಕೊಂದಂತಹ ಸಂಘಟನೆಯ ಒಟ್ಟಿಗೆ ಸರ್ಕಾರ ನಿಲ್ತದೆ ಅಂತ ಆದ್ರೆ ಇದನ್ನು ಕರ್ನಾಟಕದ ಜನತೆ
ನೋಡದೇ ಇರುವಷ್ಟೇನು ಹದಗೆಟ್ಟಿಲ್ಲ. ನೀವು ಹೇಳುವಂತ ಮಾತು ಬಹಳಷ್ಟು ವಿಚಾರಗಳಲ್ಲಿ ಹೇಳಿದಾಗ PF ಅನ್ನು ಬ್ಯಾನ್ ಮಾಡಿ, PFI ಅನ್ನು ಬ್ಯಾನ್ ಮಾಡಿ ಅಂತ ಬಹಳಷ್ಟು ಘಂಟಾಘೋಷವಾಗಿ ಅದರ ಬಗ್ಗೆ ಒಂದು ದೊಡ್ಡ ಜಾಥವನ್ನೇ ಮಾಡಿದ್ವಿ. ಆದ್ರೆ ನೀವು ಅಧಿಕಾರದಲ್ಲಿದ್ದಾಗ, ಕೇಂದ್ರದಲ್ಲಿ ನೀವೇ ಅಧಿಕಾರದಲ್ಲಿದ್ದೀರಿ, ನಿಮಗೂ ಕೂಡ ಅದನ್ನು ಬ್ಯಾನ್ ಮಾಡುವಂತ ಬಹಳಷ್ಟು ಅಧಿಕಾರಗಳು ಇದೆ. ಆದ್ರೆ ಯಾಕೆ ಸೈಲೆಂಟ್ ಆಗ್ತಾ ಇದೆ? ನೋಡಿ, PFI ಅನ್ನುವಂತ ಸಂಘಟನೆ ಒಂದು ದೇಶವ್ಯಾಪ್ತಿ ಹರಡಿಕೊಂಡಿರುವಂತಹ ಒಂದು ಸಂಘಟನೆ. ಸೆಂಟ್ರಲ್ ಗವರ್ಮೆಂಟ್ ಆ ಪ್ರೊಸೆಸ್ ಅಲ್ಲಿದೆ. ಸೊ ಈಗ ಕರ್ನಾಟಕ ರಾಜ್ಯದಲ್ಲಿ ಇವರ ಚಟುವಟಿಕೆಗಳು ಪ್ರೂವ್ ಆಗಿದೆ. ಪ್ರೂವ್ ಆಗಿರುವಂತ, ನೋಡಿ ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ಕೇರಳದಲ್ಲಿರುವಂತಹ ಕಮ್ಯುನಿಸ್ಟ್ ಸರ್ಕಾರ ಕೇರಳ ಹೈಕೋರ್ಟ್ಗೆ ಅಫಿಡವಿಟ್ ಅನ್ನು ಸಲ್ಲಿಸುತ್ತೆ. PFI ಸಂಘಟನೆಯಲ್ಲಿ ಇರುವಂತಹ ಎಲ್ಲ ಕಾರ್ಯಕರ್ತರು ಬ್ಯಾನ್ ಆಗಿರುವಂತಹ ಸಿಮಿ ಅಥವಾ ಇಂಡಿಯನ್ ಮುಜಾಹಿದೀನ್ ಅಂತ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಏನಿದೆ ಅದರ ಪದಾಧಿಕಾರಿಗಳೇ ಇವತ್ತು ಅದು ಬ್ಯಾನ್ ಆದ ಪರಿಣಾಮವಾಗಿ ಇವತ್ತು PFI ಅಲ್ಲಿದ್ದಾರೆ ಅನ್ನುವಂಥದ್ದು BJP ಕೊಟ್ಟಿರುವ ಅಫಿಡವಿಟ್ ಅಲ್ಲ, ಕಮ್ಯುನಿಸ್ಟ್ ಲೆಫ್ಟ್ ಗವರ್ಮೆಂಟ್ ಆಫ್ ಕೇರಳ ಅವರು ಕೇರಳ ಹೈಕೋರ್ಟ್ಗೆ ಕೊಟ್ಟಿರುವಂಥದ್ದು. ಈ ರೀತಿ ಅಲ್ಲಿನ ನಡೆದಿರುವಂತಹ ಎಲ್ಲ ಆಂಟಿ ಹಿಂದೂ ಆಕ್ಟಿವಿಟೀಸ್ ಏನಿದೆ, ಲವ್ ಜಿಹಾದ್ನ ಪ್ರಕರಣಗಳು, ಬೇರೆ ಬೇರೆ ಐಸಿಸ್ ಅಂತ ವಿಶ್ವದ ಭಯೋತ್ಪಾದಕ ಸಂಘಟನೆಗೆ PFIನ ಕಾರ್ಯಕರ್ತರು ಸೇರಿರುವಂಥದ್ದು, ಇದೆಲ್ಲವನ್ನು ಎಲ್ಲೊಂದು ಕಡೆ ಕೇಂದ್ರ ಸರ್ಕಾರ ಏನು ಮಾಡಬೇಕಾ ಆ ಕೆಲಸ ಮಾಡ್ತಾ ಇದೆ. ಆದರೆ ಬೀಯಿಂಗ್ ಅ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಆಫ್ ಕರ್ನಾಟಕ ಇವರು ಅದರ ಬಗ್ಗೆ ಯೋಚನೆ ಮಾಡಬೇಕಿತ್ತಲ್ವಾ? ಇವರು ಅದರ ಬಗ್ಗೆ ಏನು ಮಾತನಾಡ್ತಾ ಇಲ್ಲ. ಬದಲಿಗೆ ಆಸ್ಕರ್ ಫರ್ನಾಂಡಿಸ್ PFI ಆಯೋಜನೆ ಮಾಡಿದಂಥ ಒಂದು ಸಮಾವೇಶಕ್ಕೆ ಅವರು ಶುಭ ನುಡಿಯನ್ನು ಕಳಿಸ್ತಾರೆ ಬ್ಯಾಂಗ್ಳೂರಲ್ಲಿ. ಎಲ್ಲಿಗೆ ತಲುಪ್ತಾ ಇದೆ ಕರ್ನಾಟಕ? ಇದನ್ನೆಲ್ಲ ನೋಡ್ತಾ ಇದ್ದಾರೆ ಜನರು. ಇವತ್ತು ಇದಕ್ಕೆಲ್ಲದಕ್ಕೂ ಬರುವಂತ ಚುನಾವಣೆಯಲ್ಲಿ ಉತ್ತರಿಸಲಿಕ್ಕಿದ್ದಾರೆ. ಈ ರೀತಿಯ ಅವ್ಯವಸ್ಥೆ ಕರ್ನಾಟಕ ಇವತ್ತು ಗೂಂಡಾ ರಾಜ್ಯ ಆಗಿ ಕಳೆದ 5 ವರ್ಷಗಳಿಂದ ಪರಿವರ್ತನೆ ಆಗಿದೆ. ನಾಟ್ ಓನ್ಲಿ ಇನ್ ಲಾ ಅಂಡ್ ಆರ್ಡರ್, ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಫೇಲ್ ಆಗಿದೆ. ಯಾವುದೇ ಆಸ್ಪೆಕ್ಟ್ ನೀವು ತೆಗೆದ್ರೂ ಕೂಡ ಇವತ್ತು ಕರ್ನಾಟಕ ಗವರ್ಮೆಂಟ್ ಫೇಲ್ಯೂರ್. ಬಹಳಷ್ಟು ವಿಚಾರಗಳನ್ನು ನೀವು ಹೇಳಿದ್ರಿ. ಈಗ ಕರ್ನಾಟಕದಲ್ಲಿ ಬಹಳಷ್ಟು ಆಡಳಿತ ವೈಖರಿ ಸರಿ ಇಲ್ಲ, ಅವರದ ಹದಗೆಟ್ಟಂತ ಆಡಳಿತ ವೈಖರಿ, ಓಕೆ ಒಪ್ಕೊಳ್ಳೋಣ. ಆದ್ರೆ ಬಹಳಷ್ಟು ಕಷ್ಟಪಡ್ತಿದ್ದೀರಿ. ಯಾಕೆ ಈ ಬಾರಿ ಬಹಳಷ್ಟು ಚುನಾವಣೆಗೆ ತಯಾರಿಯನ್ನು ಮಾಡ್ತಿದ್ರಿ. ಮಾಸ್ ಲೀಡರ್ಗಳೇ ಕೂಡ ಬಹಳಷ್ಟು ಬಾರಿ ಬಂದು ಹೋಗ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ನಿಮ್ಗೂ ಕೂಡ ಭಯ ಇದೆಯಾ? ಈ ಬಾರಿ ರಾಜ್ಯ ಬಹಳಷ್ಟು ಕಠಿಣ ಆಗ್ತಾ ಇದೆ, ಜಟಿಲ ಆಗ್ತಾ ಇದೆ, ಅಥವಾ ಈ ಚುನಾವಣೆ ಅನ್ನುವಂಥದ್ದು ಪ್ರತಿಷ್ಠೆ ಅನ್ನುವಂಥದ್ದು ಕಾಣ್ತಾ ಇದೆ, ರಾಜ್ಯದ ಪ್ರತಿಷ್ಠೆ ನಿಮಗೆ ಕಣ ಆಗ್ತಾ ಇದೆ? ನೋಡಿ, ಭಾರತೀಯ ಜನತಾ ಪಾರ್ಟಿ ಜನನಾಯಕರನ್ನು ಸೃಷ್ಟಿ ಮಾಡುತ್ತೆ. ಭಾರತೀಯ ಜನತಾ ಪಾರ್ಟಿ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಎನಿ ಒನ್ ಲೀಡರ್ ಆರ್ ಒನ್ ಫ್ಯಾಮಿಲಿ. ಬಿಜೆಪಿಯಲ್ಲಿ ಇರುವಂತವರೆಲ್ಲರೂ ಕೂಡ ಸ್ಟೇಚರ್ ಇರುವಂತ ವ್ಯಕ್ತಿಗಳು, ಜನನಾಯಕರು, ಮಾಸ್ ನಾಯಕರು, ಕ್ಲಾಸ್ ನಾಯಕರು. ಕಾಂಗ್ರೆಸ್ಗೆ ಆ ಕೊರತೆ ಇದೆ. ಯಾಕಂದ್ರೆ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಬಿಟ್ರೆ ಬೇರೆ ಯಾರು ಕಾಣುವುದಿಲ್ಲ. ರಾಹುಲ್ ಗಾಂಧಿಗೆ ಆ ವ್ಯವಸ್ಥೆ ಅಥವಾ ಆ ಯೋಗ್ಯತೆ ಇದ್ರು ಇಲ್ಲದಿದ್ರು ಅದೆಲ್ಲ ಅವರ ವಿಶ್ಲೇಷಣೆಗೆ ಹೋಗೋದಿಲ್ಲ. ಅವರಿಗೆ ಬೇಕಾಗಿರೋದು ಆ ಮನೆಯ ಗುಲಾಮಿತನ. ಅದಕ್ಕಾಗಿ ಅವರಿದ್ದಾರೆ. ಬಿಜೆಪಿ ಹಾಗಲ್ಲ. ಬಿಜೆಪಿಯಲ್ಲಿ ನಮ್ಮ ಹತ್ರ ವಿ ಹ್ಯಾವ್ ಅ ಸೀರೀಸ್ ಆಫ್ ಲೀಡರ್ಸ್ ಬರ್ತಾರೆ. ಪಕ್ಷದ ಕಾರ್ಯಕರ್ತರು ಪಕ್ಷದ ಚುನಾವಣಾ ಪ್ರಚಾರಕ್ಕೆ ಬಾರದೆ ಮತ್ತೆ ಅವರು ಪೊಸಿಷನ್ ಅಲ್ಲಿ ಇದ್ದು ಮತ್ತೆ ಬೇರೆ ಏನು ವ್ಯವಸ್ಥೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇವತ್ತು ಅದೇ ರೀತಿ ಇವು ಬೇರೆ ಚುನಾವಣೆ ಆದಾಗ ಕರ್ನಾಟಕದಿಂದಲೂ ಯಡಿಯೂರಪ್ಪನವ್ರು ಹೋಗಿದ್ರು, ಅನಂತಕುಮಾರ್ ಅವರು ಹೋಗಿದ್ರು, ಸದಾನಂದ ಗೌಡರು ಹೋಗಿದ್ರು. ಸೊ ದಿಸ್ ಇಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಹೌ ಬಿಜೆಪಿ ಆಪರೇಟ್ಸ್. ಬಟ್ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಬಿಟ್ರೆ ಬೇರೆ ಗತಿ ಇಲ್ಲ. ಗತಿ ಯಾಕಿಲ್ಲ ಅಂದ್ರೆ ರಾಹುಲ್ ಗಾಂಧಿ ಬಿಟ್ರೆ ಬೇರೆ ಯಾರು ಅವ್ರ ಮುಂದೆ ಬರ್ಲಿಕ್ಕೆ ಅವ್ರು ಬಿಡುದು ಇಲ್ಲ. ಸೊ ಇದು ಅವರಿಗೆ ಅವರಲ್ಲಿರುವಂತ ಕೊರತೆ, ನಮಗೆ ಅದರ ಕೊರತೆ ಇಲ್ಲ. ನೀವು ಹೇಳಿದ್ರಿ ನಿಮ್ಮ ಕೊರತೆ ಇಲ್ಲ, ಓಕೆ ಒಪ್ಕೊಳ್ಳೋಣ. ಕುಂದಾಪುರ ಭಾಗದಲ್ಲಿ ಹಾಲಾಡಿ ಶ್ರೀನಿವಾಸ್ ಅವರು ಮಾತ್ರ ನಿಮ್ಗೆ ಕಾಣ್ತಾ ಇದ್ದಾರೆ. ಪಕ್ಷೇತರವಾಗಿ ಒಮ್ಮೆ ಸ್ಪರ್ಧೆ ಮಾಡಿದ್ರಿ, ನಿಮ್ಮ ಪಕ್ಷದಿಂದ ಹೊರಗೆ ಹೋದ್ರು, ಈಗ ಮತ್ತೊಮ್ಮೆ ಅವರಿಗೆ ಸೀಟನ್ನು ಕೊಟ್ರು. ಅಂದ್ರೆ ಅಲ್ಲಿ ಬಿಜೆಪಿ ಬಲಿಷ್ಠವಾಗಿಲ್ಲ. ಹಾಲಾಡಿ ಶ್ರೀನಿವಾಸ್ ಅವರು ವೈಯಕ್ತಿಕ ವರ್ಚಸ್ ಮತ್ತೆ ವೈಯಕ್ತಿಕವಾಗಿ ಬೆಲ್ಟ್ ಅಲ್ಲಿ ಬೆಳೆದವರು. ನಿಮ್ಗೆ ಹಾಗಾದ್ರೆ ಬಿಜೆಪಿಗೆ ಇಷ್ಟು ಕೇಂದ್ರದಲ್ಲಿ ಅಧಿಕಾರ ಪಡೆಯಲಿಕ್ಕೆ ಆಯ್ತು, ರಾಜ್ಯದಲ್ಲಿ ನೀವು ಕಸರತ್ತು ಮಾಡ್ತಾ ಇದ್ರಿ, ಆದ್ರೆ ಕುಂದಾಪುರ ಭಾಗದಲ್ಲಿ ನಿಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹಾಗಾದ್ರೆ ನಾನು ಈಗಾಗಲೇ ನಿಮ್ಮ ಹತ್ರ ಸ್ಪಷ್ಟ ಉಲ್ಲೇಖ ಮಾಡಿದ್ದೇನೆ. ಬಿಜೆಪಿ ಯಾವುದೇ ಅಧಿಕೃತವಾದಂತಹ ಕ್ಯಾಂಡಿಡೇಟ್ ಲಿಸ್ಟ್ ಅನ್ನು ಅನೌನ್ಸ್ ಮಾಡಿಲ್ಲ. ಸೂಕ್ತ ಸಮಯದಲ್ಲಿ ಮಾಡ್ತಾರೆ. 100% ಅದೆಲ್ಲವೂ ಕೇಂದ್ರದವರು ನಮ್ಮ ನಾಯಕತ್ವ ತೀರ್ಮಾನ ಮಾಡುತ್ತೆ. ಒಂದು ಪಾಯಿಂಟ್ ನಾನು ಏನು ಹೇಳುದು ಅಂದ್ರೆ,
ಬಿಜೆಪಿಗೆ ಯಾರ್ಯಾರು ಬರ್ತಾರೆ, ಬಿಜೆಪಿಯ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಬರ್ತಾ ಇದ್ದಾರೆ, ಅವರಿಗೆಲ್ರಿಗೂ ಸ್ವಾಗತ ಇದೆ. ಯಾರಿಗೂ ನಮ್ಮ ನಾಯಕತ್ವ ಟಿಕೆಟ್ ಪ್ರಾಮಿಸ್ ಮಾಡಿಲ್ಲ. ಟಿಕೆಟ್ ಒಂದು ವೇಳೆ ಅವರಿಗೆ ಸಿಕ್ಕಿದ್ರು, ಆಸ್ಪಿರೆಂಟ್ಸ್ಗೆ ಸಿಗದಿದ್ರು, ಅವರ ರಾಷ್ಟ್ರೀಯ ವಿಚಾರಧಾರೆಗೆ ನಾವು ಕೆಲಸ ಮಾಡಬೇಕು, ಬಿಜೆಪಿಯನ್ನು ಅರಳಿಸುವುದು ಮಾತ್ರ ನಮ್ಮ ಗುರಿ ಅಂತ ಹೇಳಿಯೇ ಇವತ್ತು ಬರ್ತಾ ಇರುವಂತದ್ದು. ಸೊ ಇದರಲ್ಲಿ ನಮಗೆ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಎಸ್ 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 ಶೇಖರ್ ಪೂಜಾರಿ ಅವರೇ ಬಹಳಷ್ಟು ವಿಚಾರಗಳನ್ನು ಹೇಳಿದ್ರು. ಈಗಾಗಲೇ ನೀವು ಕೂಡ ನಿಮ್ಮ ಪಕ್ಷದಲ್ಲೂ ಕೂಡ ಇದೊಂದು ಸರ್ವಸಾಮಾನ್ಯ ಅನ್ನುವಂಥದ್ದು. ನೀವು ಈಗಾಗಲೇ ಹೇಳಿದ್ರಿ ಬಹಳಷ್ಟು ಆಕಾಂಕ್ಷಿಗಳಿದೆ, ಮೂಡಬಿದ್ರೆಯಲ್ಲೂ ಕೂಡ ಬಹಳಷ್ಟು ಆಕಾಂಕ್ಷಿಗಳಿದ್ದಾರೆ. ಒಂದು ಕಡೆಯಲ್ಲಿ ಜನಾರ್ದನ ಪೂಜಾರಿ ಅವರು ಒಂದು ಮಾತು ಹೇಳ್ತಾರೆ, ಈ ಬಾರಿ ಮೊಯ್ದೀನ್ ಬಾವ್ ಅವರಿಗೆ ಕೊಡಬೇಡಿ ಅನ್ನುವಂತ ಮಾತುಗಳನ್ನು ಹೇಳಿದ್ದಾರೆ ಅನ್ನೋದು ಬಹಳಷ್ಟು ದೊಡ್ಡ ಸುದ್ದಿ ಆಯ್ತು. ಅವರಿಗೆ ನೀಡಬಾರ್ದು ಈ ಬಾರಿ ಟಿಕೆಟ್ ಅಂತ. ಏನ್ ಇದರ ಮರ್ಮ ಏನು? ಹಾಗಾದ್ರೆ ಪಕ್ಷದೊಳಗಿನ ಹಿರಿಯರು ಹಾಗೆ ಹೇಳ್ಬೇಕಾದ್ರೆ ಏನ್ ನೋವಿದೆ ಅನ್ನೋದು ನೋಡಿ. ಜನಾರ್ದನ ಪೂಜಾರಿಯರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ನಮ್ಮ ಪಕ್ಷದ ಹಿರಿಯ ನಾಯಕ, ಪ್ರಾಮಾಣಿಕ, ನಿಷ್ಕಲಂಕ, ಅತ್ಯುನ್ನತ ನಾಯಕ. ಅವರ ಬಗ್ಗೆ ನನಗೆ ಗೌರವ ಇದೆ. ಆದ್ರೆ ಹೆಸರು ಬೇಕು, ಅವರು ಬೇಡ. ಯಾರು ನಾವು ಬೇಡ ಅಂತ ಹೇಳಿಲ್ಲ. ದಯವಿಟ್ಟು ಅವರನ್ನು ನಾವು ನಿಂದಿಸಿದ್ದೇವೆ ಎಂದು ಅಪಮಾನ ಮಾಡಬೇಡಿ. ನಮಗೆ ಅವರು, ನಾನು ಹೇಳಿದಲ್ಲ, ಅವರು ಆಧುನಿಕ ನಾರಾಯಣ ಗುರು ಅಂತ ನಾನು ಒಪ್ಪಿಕೊಳ್ತೇನೆ. ಈ ಮಾಧ್ಯಮದ ಮುಂದೆನೆ ಹೇಳುವಂತದ್ದು. ನಾನು ಅವನ ಭಕ್ತನಾಗಿ ಹೇಳ್ತಾ ಇದ್ದೇನೆ. ನಾವು ಅವರನ್ನು ಬೇಡ ಅಂತ ಯಾವತ್ತೂ ಹೇಳೋದಿಲ್ಲ, ಅವರು ನಮಗೆ ಬೇಕು. ಮೊನ್ನೆ ಬಂದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಕೈ ಹಿಡಿದು ನಿಮಗೆ ನೋಡಿರ್ಬಹುದು ನೀವು, ಅಷ್ಟು ಗೌರವವನ್ನು ನಾವು ಕೊಡ್ತೇವೆ. ಈಗ ನೀವು ಅವ್ರು ಬೇಡ ಅಂತ ನಾವು ಯಾವತ್ತೂ ಪೂಜಾರಿ ಅವರ ಒಂದು ಘನತೆ ಮತ್ತಷ್ಟು ಹೆಚ್ಚಾಯ್ತಾ ಅಂತ ಖಂಡಿತವಾಗಿ ರಾಹುಲ್ ಅವರು ಕೈ ಹಿಡಿಬೇಕಾಯ್ತು. ಅಂದ್ರೆ ಅವರು ಬೆಳೆಸಿದಂತ ನಾಯಕರುಗಳು ಕೈ ಬಿಟ್ರು, ಆದ್ರೂ ರಾಹುಲ್ ಅವರು ಕೈ ಬಿಟ್ಟಿಲ್ಲ. ಆದ್ರಿಂದ ಎಲ್ಲೋ ಒಂದು ಕಡೆಯಲ್ಲಿ ಪೂಜಾರಿ ಅವರ ವ್ಯಕ್ತಿತ್ವ ಉಳಿಯಿತು ಅನ್ನೋ. ಖಂಡಿತವಾಗಿಯೂ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಇದು ಬಿಜೆಪಿ ಅವರು ಮಾಡುವಂತ ಅಪಪ್ರಚಾರ. ನೋಡಿ, ಮೊನ್ನೆ ಬಂದಾಗ ಮಂಗಳೂರಿಗೆ ಬರ್ಲಿಲ್ಲ, ಕುದ್ರೋಳಿ ದೇವಸ್ಥಾನಕ್ಕೆ ಬರ್ಲಿಲ್ಲ, ಅವರು ಹಿಂದೂ ವಿರೋಧಿ, ಮುಖ್ಯಮಂತ್ರಿ ಹಿಂದೂ ವಿರೋಧಿ ಅಂತ ಬಂಬಿಸಿದ್ರು. ಬಟ್ ಬಂದ ನಂತರ ಸುಮ್ಮನೆ ಗೊತ್ತಿದ್ದಾರೆ. ಅಂದ್ರೆ ನಾವು ದೇವಸ್ಥಾನಕ್ಕೆ 3-4 ಬಾರಿ ಬಂದ್ರು. ಉಡುಪಿಗೆ ಭೇಟಿ ನೀಡುವಂತ ಸೌಜನ್ಯತೆ ಇನ್ನೂ ಮಾಡಿಲ್ಲ ಅವರು. ನೀವು ಅದನ್ನು ಗಮನಿಸಬೇಕು. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಉಡುಪಿ ಮಠಕ್ಕೆ ಭೇಟಿ ನೀಡ್ತಾರೆ. ಆಗ ಈಗ ನೀವು ಕಳೆದ ಸಂದರ್ಭದಲ್ಲಿ ಬಂದಾಗ ಅವರು ಮುಖ್ಯಮಂತ್ರಿಗಳು ಭೇಟಿ ನೀಡಲಿಲ್ಲ ಅಂತ ಹೇಳಿದ್ರಿ. ಯಾಕೆ ನೀಡಲಿಲ್ಲ ಅನ್ನುವಂಥದ್ದು ವಿಷಯ ಇಲ್ಲಿ ಮುಖ್ಯ. ಅಂದು ನಡೆಯುತ್ತಿರುವಂತಹ ಈ ನವರಾತ್ರಿಯ ಉತ್ಸವ, ಇಲ್ಲಿ ಲಕ್ಷೋಪಲಕ್ಷ ಜನರು ಅಲ್ಲಿ ಸೇರಿರುವಂತಹ ಸ್ಥಳ. ಅಷ್ಟು ಮಾತ್ರ ಅಲ್ಲದೆ ಮುಖ್ಯಮಂತ್ರಿಗಳು ಕಾರ್ಯ ಬಾಹುಲ್ಯದಿಂದ ತುಂಬಾ ಬ್ಯುಸಿಯಾಗಿ ಕೂಡ ಆಗಿದ್ರು. ಈ ಲಕ್ಷೋಪಲಕ್ಷ ಜನರಿಗೆ ನನ್ನಿಂದಾಗಿ ಏನು ತೊಂದರೆ ಆಗಬಾರದು ಎಂಬಂತ ನಿರೀಕ್ಷೆಯಿಂದ ಚುನಾವಣೆ ಘೋಷಣೆ ಆಗ್ತಿದ್ರೆ ಆವಾಗ್ಲೂ ಸಿಎಂ ಬರ್ತಾ ಇದ್ರು. ಆವಾಗ ಚುನಾವಣೆ ಘೋಷಣೆ ಆಗ್ಲಿಲ್ಲ, ಈಗ ಚುನಾವಣೆ ಆಗಿದೆ. ಪೂಜಾರಿ ಅವರನ್ನು ಅಪ್ಪಿಕೊಳ್ಳುವಂತ ಪರಿಸ್ಥಿತಿ ಖಂಡಿತವಾಗಿಯೂ ಅಲ್ಲ. ಬಿಜೆಪಿ ಅವರು ಮಾಡುವಂತಹ ಅಪಪ್ರಚಾರ. ಮುಖ್ಯಮಂತ್ರಿಯವರಿಗೆ ಕುದ್ರೋಳಿ ಗೋಕರ್ಣನಾಥೇಶ್ವರ ಕ್ಷೇತ್ರದ ಬಗ್ಗೆ ಹಾಗೂ ಜನಾರ್ದನ ಪೂಜಾರಿ ಅವರ ಬಗ್ಗೆ ಅತೀವ ಗೌರವ ಇದೆ. ದಯವಿಟ್ಟು ಯಾರೋ ಹೇಳುವಂತ ಮಾತಿಗೆ ಕಿವಿಗೊಡಬೇಡಿ. ನಮ್ಮ ಮುಖ್ಯಮಂತ್ರಿ ಸಾರ್ವಜನಿಕರ ಮಾತಿಗೆ ನಾನು ಸ್ಪಷ್ಟೀಕರಣ ನೀಡ್ತಾ ಇದ್ದೇನೆ. ಖಂಡಿತವಾಗಿ ನಮಗೆ ಬೇಕು. ಖಂಡಿತವಾಗಿ ಪೂಜಾರಿ ಅವರನ್ನು ಎಲ್ಲ ಒಂದು ಕಡೆಯಲ್ಲಿ ಬಿಜೆಪಿ ಅವರು ಎಲ್ಲ ತಿಳಿತಾ ಇದ್ದಾರೆ. ಅವರ ಒಂದು ಎಲ್ಲ ಒಂದು ಕಡೆಯಲ್ಲಿ ಒಂದು ಮಾತನ್ನು ಹೇಳ್ತೇನೆ. ಜನಾರ್ದನ ಪೂಜಾರಿ ಅವರು ಕಾಂಗ್ರೆಸ್ ಬಿಟ್ಟು ಯಾವ ಪಕ್ಷಕ್ಕೂ ಎಷ್ಟೇ ಆಮಿಷ ಒಡ್ಡಿ ಹೋಗುವಂತ ವ್ಯಕ್ತಿ ಅಲ್ಲ. ಅವರ ರಕ್ತದಲ್ಲಿ ಇರುವುದು ಕಾಂಗ್ರೆಸ್ ರಕ್ತ, ಆಯ್ತದಲ್ಲ. ಅವರ ಉಸಿರು ಕಾಂಗ್ರೆಸ್ ಉಸಿರು. ಬೇರೆಯವರಾಗಿ ಅವರನ್ನು ಕಂಪೇರ್ ಮಾಡ್ಲಿಕ್ಕೆ ಯಾರು ಮಾಡಿದ್ರು ನಾವು ಮಾಡುವುದಿಲ್ಲ. ಅಂತಹ ವ್ಯಕ್ತಿತ್ವವುಳ್ಳ ಅವರು. ಇನ್ನೂ ಅವರೊಂದು ಹೇಳಿ ಮಾತಾಡೋದ್ರಿಂದ ನೀವು ಅವರನ್ನು ನೆಗ್ಲೆಕ್ಟ್ ಮಾಡ್ತಾ ಖಂಡಿತವಾಗಿ ಇಲ್ಲ. ನಾವು ನೆಗ್ಲೆಕ್ಟ್ ಮಾಡಿಲ್ಲ, ನಾವು ನೆಗ್ಲೆಕ್ಟ್ ಮಾಡುವುದಿಲ್ಲ ಅಂತ ಗೊತ್ತಿದೆ ನಿಮಗೆ ಖಂಡಿತವಾಗಿ. ಆದ್ರಿಂದ ಅವರನ್ನು ಒಂದು ಬದಿಗೆ ಸರಿಸ್ತಾ ಖಂಡಿತವಾಗಿಯೂ ಅಲ್ಲ. ದಯವಿಟ್ಟು ಆ ರೀತಿ ನೀವು ಭಾವಿಸಬೇಡಿ. ಜನಾರ್ದನ ಪೂಜಾರಿ ನಮ್ಮ ನಾಯಕರು, ಅತ್ಯಂತ ಗೌರವ ಉಳ್ಳಂತ ವ್ಯಕ್ತಿ. ನಾವು ಅವರನ್ನು ಗೌರವಿಸ್ತೇವೆ, ಪ್ರೀತಿಸ್ತೇವೆ. ನಾನು ಎಲ್ಲಿ ಮಟ್ಟಕ್ಕೆ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಅವರನ್ನು ಭೇಟಿ ಮಾಡಿದಾಗ ಯಾವಾಗಲೂ ಅವರ ಪಾದ ಮುಟ್ಟಿ ನಮಸ್ಕರಿಸಿ ಆಶೀರ್ವಾದ ಬೇಡುವಂತ ಮಟ್ಟಕ್ಕೆ ನಾನಿದ್ದೇನೆ. ಅಂದ್ರೆ ನಮಗೆ ಅತ್ಯಂತ ಗೌರವಾನ್ವಿತರು ಹಿಂದೂಗಳಿಗೆ. ಹಾಗೂ ವಿಶೇಷವಾಗಿ ನಾನು ನಮ್ಮವರಿಗೆ ಹೇಳುವಂತದ್ದು, ಅವರು ಆಧುನಿಕ ನಾರಾಯಣ ಗುರು ಅಂತ ನಾನು ಘಂಟಾಘೋಷಗೆ ಹೇಳಬಲ್ಲೆ. ಅಂತ ಪ್ರಾಮಾಣಿಕ ವ್ಯಕ್ತಿ ಯಾರು ಇಲ್ಲ. ಇನ್ನು ಅವರೊಂದು ಮಾತನ್ನು ಹೇಳಿದ್ರು, ಈ ಕಾಂಗ್ರೆಸ್ ಪಕ್ಷ ಸಾಲವನ್ನು ಮಾಡಿ ಜನತೆಗೆ ಕೊಡ್ತಾ ಏನು ಸಾಲ ಮಾಡಿದೆ ಅಂತ. ನಾವು ಮಾಡಿದ್ದೇವೆ, ಬಡವರಿಗೋಸ್ಕರ ಮಾಡಿದ್ದೇವೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಸೌಭಾಗ್ಯ ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದೇವೆ ಬಡವರಿಗೋಸ್ಕರ. ಇವರು ಇದನ್ನು ಪ್ರಶ್ನಿಸುವುದಲ್ಲ. ಇವರು ಪ್ರಶ್ನೆ ಏನ್ ಮಾಡ್ಬೇಕು ಗೊತ್ತೇನು? 9,000 ಕೋಟಿ ಲೂಟಿ ಮಾಡಿದಂತಹ ಮಲ್ಯರಿದ್ದಾರೆ, ಅವರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಿ ಇವರು ಪ್ರಶ್ನೆ ಮಾಡ್ಬೇಕು. 12,600 ಕೋಟಿ ಲೂಟಿ ಮಾಡಿ ಹೋದವರಿದ್ದಾರೆ, 5,000 ಕೋಟಿ ಲೂಟಿ ಮಾಡಿ ಹೋದವರಿದ್ದಾರೆ. ಇಂಥವರ ಬಗ್ಗೆ ಇವರು ಯಾಕೆ ಚಕಾರವೆತ್ತುವುದಿಲ್ಲ? ಬಡವರಿಗೆ ಕೊಟ್ಟಾಗ ಇವರಿಗೆ ಏನು ನೋವಾಗುವುದು? ನಾನು ಪ್ರಶ್ನೆ, ಇದಕ್ಕೆ ಅವರ ಉತ್ತರ ಕೊಡಬೇಕು. ಶೇಖರ್ ಪೂಜಾರಿ ಅವರು ನಿಮ್ ಜೊತೆ ಮಾತು ಮುಂದುವರಿಸ್ತೀನಿ. ವೀಕ್ಷಕರು, ಒಂದು ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ.
ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಬಹಳಷ್ಟು ವಿಚಾರಗಳನ್ನು ನಾವು ಮಾತಾಡ್ತಿರುವಾಗ ಹೇಳಿದ್ರು, ಒಂದಷ್ಟು ಯೋಜನೆಗಳನ್ನು ಅನುಷ್ಠಾನ ಮಾಡಲಾಗಿದೆ ಎನ್ನುವಂಥದ್ದು, ಕ್ಷೀರಭಾಗ್ಯ, ಇನ್ನಷ್ಟು ಭಾಗ್ಯಗಳನ್ನು ಕೂಡ ಹೇಳಿರುವಂಥದ್ದು. ಶೇಖರ ಪೂಜಾರಿ ಅವರು ಹೇಳ್ತಾ ಇರುವಂತಹ ಸಂದರ್ಭಗಳಲ್ಲಿ ಬಹಳಷ್ಟು ಮಾತುಗಳು ಕೂಡ ಆಡಿದ್ರು. ಮಾಸ್ ಲೀಡರ್ ಆಗಿರ್ಬೋದು, ಬಹಳಷ್ಟು ಜನರು ಕೂಡ ನಮ್ಮ ಪಕ್ಷದಿಂದ ವಲಸೆ ಹೋಗಿರಬಹುದು, ಆದ್ರೆ ನಾವು ಕೂಡ ಏನು ಕಮ್ಮಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಕೂಡ ಸಮರ್ಥನೆ ನೀಡಿದ್ರು. ಆದ್ರೆ ಒಟ್ಟಾರೆ ಇಲ್ಲಿ ಗಮನಿಸಬಹುದು ವೀಕ್ಷಕರೇ, ಮುಖಂಡರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಒಂದಷ್ಟು ಹತ್ಯೆಗೆ ಟಾರ್ಗೆಟ್ ಮಾಡಲಾಗೋದು, ಇನ್ಯಾವುದೋ ಮಾಡ್ಲಿಕ್ಕೆ ಒಂದಷ್ಟು ಕಾರಣಭೂತರಾಗ್ತಾ ಇದ್ದಾರೆ. ಒಂದಷ್ಟು ಕೋಮುಗಲಭೆ ಅಥವಾ ಇನ್ಯಾವುದೋ ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಒಂದಷ್ಟು ಅಂತ ಅಹಿತಕರ ಘಟನೆಗಳನ್ನು, ಸನ್ನಿವೇಶಗಳನ್ನು ಸೃಷ್ಟಿ ಮಾಡುವತ್ತ ಮುಖ ಮಾಡ್ತಾ ಇದ್ದಾರಾ, ಅಥವಾ ಯಾಕೆ ಇಲ್ಲಿಯ ಪೊಲೀಸರು ಗಮನ ಹರಿಸ್ತಾ ಇಲ್ಲ, ಅಥವಾ ಇಂಥ ಒಂದು ತಂಡವನ್ನು ಮಟ್ಟ ಹಾಕುವುದರಲ್ಲಿ ಯಾಕೆ ವಿಳಂಬ ನೀತಿಯನ್ನು, ಧೋರಣೆಗಳನ್ನು ಅನುಸರಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಮಾತಾಡೋಣ. ಈಗಾಗಲೇ ವಿಕಾಸ್ ಪುತ್ರ ಅವರೇ, ನೀವು ಗಮನಿಸಬಹುದು, ಒಂದಷ್ಟು ಆಕಾಂಕ್ಷಿಗಳ ಪಟ್ಟಿ ಇದೆ, ಒಪ್ಕೊಳ್ಳೋಣ. ಆದ್ರೆ ಇನ್ನೊಂದು ಕಡೆಯಲ್ಲಿ ನೀವು ಗಮನಿಸಿದ ಹಾಗೇನೆ ಈಶ್ವರ್ ಕಟೀಲ್ ಅವರು ಕೂಡ ಒಂದಷ್ಟು ಆಕಾಂಕ್ಷಿ, ಮೂಡಬಿದ್ರೆ ಕ್ಷೇತ್ರದಲ್ಲಿ ಆಕಾಂಕ್ಷಿ ಅಂತ. ಆದ್ರೆ ಅವರಿಗೂ ಕೂಡ ಒಂದು ಕಡೆಯಲ್ಲಿ ಹತ್ಯೆ ಮಾಡುವಂತ ಸುಪಾರಿಗಳನ್ನು ನೀಡುವಂಥದ್ದು ಅಥವಾ ಹತ್ಯೆ ಮಾಡುವಂತ ಪ್ಲಾನ್, ಸ್ಕೆಚ್ ಇದೆಲ್ಲವೂ ಕೂಡ ಆಗುತ್ತೆ. ಬಹಳಷ್ಟು ಮಾಧ್ಯಮಗಳಲ್ಲೂ ಬಿತ್ತರ ಆಯಿತು ಈ ಸಂದರ್ಭಗಳಲ್ಲಿ. ನೀವು ಇದರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾಕಂದ್ರೆ ಒಂದು ಚುನಾವಣೆ ಅಂತ ಹೇಳಿದ್ರೆ ಬಹಳಷ್ಟು ದೊಡ್ಡ ಪ್ರತಿಷ್ಠೆಯ ಕಣ ಆಗ್ತಾ ಇದೆ. ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿಕೊಂಡು ಬಿಸ್ನೆಸ್ ಮಾಡುವಂತ ರೀತಿಯಲ್ಲಿ ಒಂದು ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಮತದಾರರನ್ನು ಒಂದು ಕಡೆಯಲ್ಲಿ ಇನ್ವೆಸ್ಟ್ ಮಾಡುವಂತ ಒಂದು ಜಾಗದಾಗೆ ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಗಮನಿಸ್ತಾ ಇಲ್ವಾ? ಅದು ಕಾಂಗ್ರೆಸ್ಸಿನ ವ್ಯವಸ್ಥೆ. ಅದು ಎಸ್, ಮತದಾರ ಅಲ್ಲ, ನೇರವಾಗಿ ಕಾಂಗ್ರೆಸ್ ಅನ್ನು ಟೀಕಿಸ್ಲಿಕ್ಕೆ ಕಾಂಗ್ರೆಸ್ನವರೇ ಮಾಡಿದ್ದಾರೆ ಅನ್ನುವಂಥದ್ದು ಪುರಾವೆ ಇದೆಯಾ ನಿಮ್ಗೆ? ಕಾಂಗ್ರೆಸ್ ಅವರೇನೆ ಟೀಕಿಸ್ಲಿಕ್ಕೆ ಕಾರಣ ಏನು? ಎಸ್, ಇವತ್ತು ಈಶ್ವರ್ ಕಟೀಲ್ ಅವರು, ನಮ್ಮ ಸಂಸದರು ಎಲ್ಲರೂ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ರಿವೆಂಜ್ ಪಾಲಿಟಿಕ್ಸ್ಗೆ ತಾಜಾ ಉದಾಹರಣೆ ಯಾವುದು ಅಂದ್ರೆ ಮೂಡಬಿದ್ರೆಯಲ್ಲಿ ನಡೆದಿರುವಂತಹದ್ದು. ಈಶ್ವರ್ ಕಟೀಲ್ ಅವರು ಭಾರತೀಯ ಜನತಾ ಪಾರ್ಟಿಯ ಮೂಡಬಿದ್ರೆ ಕ್ಷೇತ್ರದ ಅಧ್ಯಕ್ಷರು. ಇವರನ್ನು ಕೊಲ್ಲಿಕ್ಕೆ ಸುಪಾರಿ ಕೊಟ್ಟಂತವರು ಕಾಂಗ್ರೆಸ್ನ ಕಾರ್ಯಕರ್ತರು. ಇದಕ್ಕಿಂತ ನಮಗೆ ಪೊಲಿಟಿಕಲ್ ರಿವೆಂಜ್ ಇರುವಂತಹ ವ್ಯವಸ್ಥೆ, ಪೊಲಿಟಿಕಲ್ ಎನಿಮಿಟಿಗೆ ಇವತ್ತು ಮರ್ಡರ್ ಮಾಡುವ ಲೆವೆಲ್ಗೆ ಕಾಂಗ್ರೆಸ್ ಅವರು ಇಳಿತಾರೆ ಅಂತ ಆದ್ರೆ ಇನ್ನು ಎಲ್ಲಿಗೆ ಹೋಗ್ತಾ ಇದೆ ಕರ್ನಾಟಕ ಅಂತ ಯೋಚನೆ ಮಾಡಬೇಕು. ದೇವರ ದಯೆ ಅವರ ಮೇಲಿತ್ತು, ಇವತ್ತು ಏನಾಗ್ಲಿಲ್ಲ. ಇಲ್ದಿದ್ರೆ ಇವತ್ತು ಕಾಂಗ್ರೆಸ್ನ ಈ ಡೆಸ್ಪರೇಷನ್ ಲೆವೆಲ್ಗೆ ಅವರು ತಲುಪಿಯಾಗಿದೆ. ಎಲ್ಲಾ ಕಡೆಗಳಲ್ಲಿಯೂ ಇವತ್ತು ಅವ್ರು ಯಾಕೆ ಕಾರ್ಯನಿರತರಾಗ್ತಾ ಇಲ್ಲ, ಇಲ್ಲಿ ನಡೀತಾ ಇರುವಂತ ಅಟ್ರೋಸಿಟಿಗೆ, ಇಲ್ಲಿ ಮರ್ಡರ್ಸ್ಗೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ. ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ಗೆ ಡಿಸ್ಟರ್ಬ್ ಆಗುತ್ತೆ, ಅಲ್ಪಸಂಖ್ಯಾತರು ಅದರಿಂದ ಡೈವರ್ಸ್ ಆಗ್ಬಿಡ್ತಾರೆ, ಅದರಿಂದ ಡಿಸ್ಪರ್ಸ್ ಆಗ್ಬಿಡ್ತಾರೆ. ಈ ರೀತಿಯ ಯೋಚನೆಯಲ್ಲಿ ಅವರು ಇವತ್ತು ಇದರ ಬಗ್ಗೆ ಕಾರ್ಯಪ್ರವೃತ್ತ ಆಗ್ತಾ ಇಲ್ಲ. ಮೈಸೂರಲ್ಲಿ ನಡೆದಿರುವಂತಹ ಹತ್ಯೆಗಳು, ಮಡಿಕೇರಿಯಲ್ಲಿ, ಬೆಂಗಳೂರಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ಉತ್ತರ ಕನ್ನಡದಲ್ಲಿ ಎಲ್ಲದಕ್ಕೂ ನಿಮಗೆ ಎವಿಡೆನ್ಸ್, ಕ್ಲೀನ್ ಎವಿಡೆನ್ಸ್ ಇದೆ. ಐಡಿಯಾಲಜಿಕಲ್ ಮರ್ಡರ್ಸ್ ಅನ್ನೋದಕ್ಕೆ ನಿಮ್ಮ ಹತ್ರ ಎವಿಡೆನ್ಸ್, ಡಿಪಾರ್ಟ್ಮೆಂಟ್ ಹತ್ರ ಎವಿಡೆನ್ಸ್ ಇದೆ, ಬಟ್ ದಿ ಗೌರ್ಮೆಂಟ್ ಇಸ್ ನಾಟ್ ಆಕ್ಟಿಂಗ್. ಇದರ ಹಿನ್ನೆಲೆ ಏನು? ಸೊ ಇವತ್ತು ಇವರ ಡೆಸ್ಪರೇಷನ್ ಲೆವೆಲ್ ಟು ರಿಟೈನ್ ಅವ್ರ ಗೌರ್ಮೆಂಟ್ ಅನ್ನು ಉಳಿಸ್ಕೊಳ್ಳಿಕ್ಕೆ ಇವರು ತಟಸ್ಥ ಆಗಿರುವಂತದ್ದು ಎಲ್ಲ ಜನ ಗಮನಿಸ್ತಾ ಇದ್ದಾರೆ. ಈಶ್ವರ್ ಕಟೀಲ್ ಅವರ ವಿಚಾರ ಕೂಡ ಅಷ್ಟೇ. ಬಿಜೆಪಿಯ ಅಧ್ಯಕ್ಷರ ವಿರುದ್ಧ ಇವತ್ತು ಕಾಂಗ್ರೆಸ್ನವರು ಮರ್ಡರ್ ಮಾಡುವ ಲೆವೆಲ್ಗೆ ಕಾರ್ಯಕರ್ತರು ಇಳಿತಾರೆ, ಅದರ ಬಗ್ಗೆ ಇವರು ಆಕ್ಷನ್ ತಗೊಳ್ಳೋದಿಲ್ಲ ಅಂದ್ರೆ ಅದರ ಅರ್ಥ ಏನು? ಅದರ ಅರ್ಥ ಏನು ಯೋಚನೆ ಮಾಡ್ಬೇಕಲ್ವಾ? ಎಸ್, ಈಗಾಗಲೇ ನೀವು ಗಮನಿಸಬಹುದು. ಮತ್ತೊಂದು ಕಡೆಯಲ್ಲಿ ನೀವು ಹೇಳಿದ್ರಿ, ಒಂದಷ್ಟು ನಮ್ಮ ನಿಯಮಗಳಿದೆ ಅಥವಾ ನಮ್ಮ ಒಂದು ಶಿಸ್ತುಬದ್ಧ ಪಕ್ಷ ಅನ್ನುವಂಥದ್ದು. ಆದ್ರೆ ಶಿಸ್ತಿಗೆ ಹೆಸರಾಗಿರುವಂತ ಬಿಜೆಪಿಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಶಿಸ್ತನ್ನು ಮರೀತಾ ಇದ್ದಾರೆ, ಅಥವಾ ಆಕಾಂಕ್ಷಿಗಳು ಅಂತ ಹೇಳಿಕೊಂಡು ಒಂದಷ್ಟು ತನ್ನದೇ ಆದಂತ ಪಕ್ಷದಲ್ಲಿ ಚಟುವಟಿಕೆಯಲ್ಲಿ ತೋರಿಸಿಕೊಳ್ಳುವಂಥದ್ದು. ನೀವು ಹೇಳಿದ್ರಿ ವ್ಯಕ್ತಿ ಮುಖ್ಯ ಅಲ್ಲ, ನಮ್ಮದ್ರಲ್ಲಿ ಪಕ್ಷದ ನಿಲುವು, ಪಕ್ಷದ ಒಂದು ನಿಯಮಾವಳಿಗಳಿದೆ ಅನ್ನುವಂಥದ್ದು. ಎಲ್ಲ ಒಂದು ಕಡೆಯಲ್ಲಿ ಕೆಲವು ಪಕ್ಷಾತೀತವಾಗಿ ಹೋಗುವಂತ ಪ್ರಮೇಯ ಬರುವಂಥದ್ದು, ಇದೆಲ್ಲವನ್ನು ಪಕ್ಷದಲ್ಲಿ ಇದ್ಕೊಂಡೇ ಮಾಡ್ತಾ ಇದ್ದಾರೆ, ಅಥವಾ ಪಕ್ಷದಲ್ಲೇ ಇದ್ಕೊಂಡು ಒಂದು ಕಡೆಯಲ್ಲಿ ಪಕ್ಷೇತರವಾಗಿ ಹೋಗ್ಲಿಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಇಂಥ ಒಂದು ಭಾವನೆಗಳು ಇದೆಯಾ? ನೀವು ಹೇಳಬೇಕು. ಬಿಜೆಪಿಯ ಯಾವ ಕಾರ್ಯಕರ್ತರು, ಯಾವ ಮುಖಂಡರು ಕೂಡ ಈ ವ್ಯವಸ್ಥೆಯಲ್ಲಿಲ್ಲ. ಈ ಹುನ್ನಾರ, ಈ ರೀತಿಯ ಒಂದು ಅಪಪ್ರಚಾರ ಯಾರು ಸೃಷ್ಟಿ ಮಾಡಿದ್ದಾರೆ ಅಂತ ನಾವು ಇನ್ನು ಹುಡುಕ್ಬೇಕಷ್ಟೇ. 8 ಜಿಲ್ಲೆಗಳ 8 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮಲ್ಲಿ ಯಾವುದೇ ಭಿನ್ನಮತ ಇಲ್ಲ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ.
ಆಸ್ಪಿರೇಷನ್ ಇರ್ಬೋದು. Yes. ಆಸ್ಪಿರೇಷನ್ಸ್ ಅಲ್ಲಿ ಡಿಸಿಷನ್ ನಮ್ಮ ಡಿಸಿಷನ್ ಆಗಿ 8 ಜನರ ಕ್ಯಾಂಡಿಡೇಟ್ ಲಿಸ್ಟ್ ಫೈನಲ್ ಆದ ನಂತರ ನಾವು ಯುನೈಟೆಡ್ ಆಗಿ ಫೇಸ್ ಮಾಡ್ತೇವೆ. ಹಾಗೆ ಆಸ್ಪಿರೇಷನ್ ಇದರ ಮಾತ್ರಕ್ಕೆ ನಾವು ಭಿನ್ನಮತೀಯರು ನಮ್ಮಲ್ಲಿ ಒಡಕುಂಟು ಈ ರೀತಿ ಏನಲ್ಲ. ಇವತ್ತು ಕಾಂಗ್ರೆಸ್ನ ಕೆಲ ಆಕಾಂಕ್ಷಿಗಳು ನಮಗೆ ಟಿಕೆಟ್ ಸಿಗದಿದ್ರೆ ನಾವು ಇಂಡಿಪೆಂಡೆಂಟ್ ನಿಲ್ತೇವೆ ಅಥವಾ ನಮ್ಮ ದಾರಿ ನಾವು ನೋಡಿಕೊಳ್ತೇವೆ ಅಂತ ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ನವರು. ಬಿಜೆಪಿಯ ಯಾವ ಪ್ರಬಲ ಮುಖಂಡರು ಆ ರೀತಿ ಹೇಳಿದ್ದಾರೆ? ಮಾಧ್ಯಮಗಳಲ್ಲಿ ಕಳೆದ ಒಂದು ವಾರ 10-15 ದಿವಸಗಳ ಬೆಳವಣಿಗೆಗಳನ್ನು ನೀವು ಗಮನಿಸಿದ್ರೆ ಬಿಜೆಪಿಯ ಯಾವ ಕಾರ್ಯಕರ್ತ ಯಾವ ಮುಖಂಡರು ಕೂಡ ಈ ಶ್ರೀಕರ್ ಪ್ರಭು ಅವರೇ ಇದ್ದಾರೆ ನಿಮ್ಮ ಎದುರಲ್ಲೇ ಬಹಳಷ್ಟು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಒಂದು ಕಡೆಯಲ್ಲಿ ಅವರು ಹೇಳ್ತಾರೆ, ನಾನು ಏನು ಮಾಡಿದ್ರು ಪಕ್ಷವನ್ನು ಬಿಟ್ಟು ಹೋಗೋದಿಲ್ಲ, ನನ್ನ ಹಿಡನ್ ಅಜೆಂಡಾ ಏನಿದೆ ಅದು ಅದೇ ಅನ್ನುವಂಥದ್ದು. ಆದ್ರೆ ಒಂದು ಕಡೆಯಲ್ಲಿ ಪಕ್ಷ ಉಚ್ಚಾಟನೆ ಮಾಡಿದೆ, ಇದರಿಂದ ನೋವಾಗಿದೆ, ಈ ಬಾರಿ ಪಕ್ಷೇತರವಾಗಿ ನಿಲ್ತೇನೆ. ಇದು ಹಾಗಾದ್ರೆ ಪಕ್ಷೇತರ ಅಲ್ವಾ? ಭಾರತೀಯ ಜನತಾ ಪಾರ್ಟಿಯಲ್ಲಿ ಶ್ರೀಕರ್ ಪ್ರಭು ಅವರು ಆಕ್ಟಿವ್ ಇಲ್ಲ. ಎಸ್, ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಈ ರೀತಿ ಇರುವಾಗ ಅವರನ್ನು ಪಕ್ಷದ ಚೌಕಟ್ಟಿನಲ್ಲಿ ಈಗ ಸದ್ಯಕ್ಕೆ ಅವರು ಇಲ್ಲ. ಸೊ ಅವರ ಇಂಡಿಪೆಂಡೆನ್ಸ್ ಅನ್ನು ನಾವು ಪ್ರಶ್ನೆ ಮಾಡ್ಲಿಕ್ಕಿಲ್ಲ ಅಲ್ಲ. ಸೊ ಹಿ ಹ್ಯಾಸ್ ಆಲ್ ರೈಟ್ಸ್. ಇದರಿಂದ ಡ್ಯಾಮೇಜ್ ಏನಾಗೋದಿಲ್ಲ ಬಿಜೆಪಿಗೆ? ಡ್ಯಾಮೇಜ್ ಅಲ್ಲ. ಇವತ್ತು ನೋಡಿ, ಭಾರತೀಯ ಜನತಾ ಪಾರ್ಟಿಯ ಹಿಂದುತ್ವದ ರಾಷ್ಟ್ರೀಯತೆಯ ರಾಷ್ಟ್ರೀಯ ವಿಚಾರಧಾರೆಗಳನ್ನು ಒಪ್ಪಿಕೊಂಡಂತ ಯಾವ ಕಾರ್ಯಕರ್ತನೂ ಕೂಡ ಇಂಡಿಪೆಂಡೆಂಟ್ ಅಥವಾ ಬಂಡಾಯ ಈ ವ್ಯವಸ್ಥೆಗಳಿಗೆ ಹೋಗೋದೇ ಇಲ್ಲ ಅಂತ. ಇವತ್ತು ಆ ರೀತಿ ಯಾರಾದ್ರೂ ಹೋಗಿದ್ರೆ ಅವರ ಕಮಿಟ್ಮೆಂಟ್ ನಮ್ಮ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕು. ಇವತ್ತು ಆ ರೀತಿಯ ವ್ಯವಸ್ಥೆಗಳು ಎಲ್ಲೂ ಇಲ್ಲ. ಅಂತ ವ್ಯವಸ್ಥೆಗಳು ಬರೋದಿಲ್ಲ ಅಂತ ನಾವು ಹೇಳ್ತಾ ಇರುವಂತ 100% ಬರೋದಿಲ್ಲ. ಎಸ್, ಈಗಾಗಲೇ ಪಟ್ಟಿ ಬಿಡುಗಡೆಯ ವಿಳಂಬ ಆಗಿರ್ಬೋದು, ಬಹಳಷ್ಟು ನಡೀತಾ ಇದೆ. ಎಸ್, ಒಂದು ಕಡೆಯಲ್ಲಿ ಕಾಂಗ್ರೆಸ್ನವರು ಸಿಟ್ಟಿಂಗ್ ಎಂ ಎಲ್ ಎ ಅಂತ ಹೇಳ್ತಾನೆ ಇದ್ದಾರೆ, ಒಂದು ಕಡೆಯಲ್ಲಿ ಪಟ್ಟಿ ವಿಳಂಬ ಅವರದ್ದು ಆಗ್ತಾ ಇದೆ. ಒಂದು ಕಡೆಯಲ್ಲಿ ತಾವು ಕೂಡ ಒಂದು ರೀತಿಯ ಪಟ್ಟಿ ಬಿಡುಗಡೆ ಮಾಡಿದ್ರು, ಮತ್ತಷ್ಟು ಬಹಳಷ್ಟು ಜನರ ಆಕಾಂಕ್ಷಿಗಳು ಇರುವಂತ ಪಟ್ಟಿ ಇನ್ನಷ್ಟು ಬಿಡುಗಡೆ ನೋಡಿ. ನಮ್ಮಲ್ಲಿ ಯಾವುದೇ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಎಸ್, ನಮ್ಮಲ್ಲಿ ವಿವಿಧ ಹಂತದಲ್ಲಿ ಚರ್ಚೆಗಳಾಗಬೇಕು. ಯಾವುದೋ 4 ಕ್ಷೇತ್ರಗಳಿಗೆ ಅಥವಾ 10-20 ಕ್ಷೇತ್ರಗಳಿಗೆ ಒಮ್ಮೆ ಬಿಡುಗಡೆ ಮಾಡೋದು ಈ ರೀತಿ ಇಲ್ಲ. ನಮ್ಮಲ್ಲಿ ನಾವು ಪ್ರತಿ ಚುನಾವಣೆಯಲ್ಲಿಯೂ ಕೂಡ 1-2 ಪಟ್ಟಿಗಳನ್ನು ಬಿಡುಗಡೆ ಮಾಡ್ತೇವೆ. ಅದರ ಪ್ರೊಸೆಸ್ ಸ್ವಲ್ಪ ಡಿಲೇ ಆಗುತ್ತೆ. ಡಿಲೇ ಅಂದ ಮಾತ್ರಕ್ಕೆ ಅದಕ್ಕೆ ಕಪೋಕಲ್ಪಿತ ವ್ಯವಸ್ಥೆಗಳನ್ನು ಕಟ್ಟುವ ಅಗತ್ಯ ಇಲ್ಲ. ನಮ್ಮ ಚುನಾವಣೆಯ ಪಟ್ಟಿ ಆಯ್ಕೆಯ ಇದು ಪ್ರಕ್ರಿಯೆಗಳು ಜಾರಿಯಲ್ಲಿದೆ. ಕೆಲವು ದಿನಗಳಲ್ಲಿ ಬಿಡುಗಡೆ ಮಾಡ್ತಾರೆ. ಅವರೊಂದು ಮಾತು ಹೇಳಿದ್ರು, ಹಿಂದೂಗಳ ಹತ್ಯೆ ಆಗ್ತಾ ಇದೆ, ಕನಿಷ್ಠ ಒಂದು 23 ಮಂದಿಯ ಕೊಲೆ ಆಗಿದೆ ಅಂತ. ಐ ವುಡ್ ಲೈಕ್ ಟು ರೆಕ್ಟಿಫೈ ಫಾರ್ ದಟ್. ಈಗ ಗೃಹ ಮಂತ್ರಿಗಳು ನೀಡಿದಂತ ಹೇಳಿಕೆ, ಒಂದು ಕನಿಷ್ಠ 10 ಹತ್ಯೆಗಳು ವೈಯಕ್ತಿಕ ದ್ವೇಷಗಳಿಂದ ಆಗಿದೆ, ಇಂಡಿವಿಜುವಲ್ ಆಯ್ತಲ್ಲ. ಎಸ್, ಸೊ ರೆಸ್ಟ್ ಇದು ಏನು ಕಮ್ಯುನಲ್ ವೈಲೇಷನ್ ಆಗಿದೆ. ಮತ್ತೆ ಇವರು 23 ಅಂತ ಹೇಳಿದ್ದಾರೆ ನೋಡಿ. ಈ 23ರಲ್ಲಿ ಹಲವು ಜೀವ ಇದ್ದವರು ಇದ್ದಾರೆ. ಅಂದ್ರೆ ಅಶೋಕ್ ಇರ್ಬೋದು, ವಾಮನ್ ಇರ್ಬೋದು, ಇಂಥವರ ಹೆಸರನ್ನು ಪಟ್ಟಿಯನ್ನು ಸೇರಿಸಿ ಇಲ್ಲಿ ಅದು ಮಾಡಬೇಕು ಇದು ಮಾಡಬೇಕು ವೈಫಲ್ಯವನ್ನು ತೋರಿಸಲಿಕ್ಕೋಸ್ಕರ ರಾಜಕೀಯ ಲಾಭಕ್ಕೋಸ್ಕರ ಮಾಡಿದಂಥ ಪಟ್ಟಿಯೂ ಇದೆ ಅಲ್ಲಿ. ದಟ್ ಪೀಪಲ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್. ಸೊ ಇನ್ನು ಅವರು ಮತ್ತೊಂದು ಹೇಳಿದ್ರು, ಈಶ್ವರ್ ಕಟೀಲ್ನವರನ್ನು ಕಾಂಗ್ರೆಸ್ನವರ ಏನು ಅಟ್ಯಾಕ್ ಮಾಡಲಿಕ್ಕಿಂತ ನಮಗೆ ಅಂತಹ ರಾಜಕೀಯ ಕೀಳು ಮಟ್ಟ ನಾವು ಖಂಡಿತವಾಗಿ ಹೋಗೋದಿಲ್ಲ. ಅದರಲ್ಲೂ ಏನು ಹೇಳಿದ್ರು ನಮ್ಮ ಶಾಸಕರು ಇದ್ದಾರೆ, ಖಂಡಿತವಾಗಿಯೂ ನಮ್ಮ ಮೂಡುಬಿದಿರೆ ಕ್ಷೇತ್ರದ ಶಾಸಕರು ಅತ್ಯಂತ ಪ್ರಾಮಾಣಿಕ, ನಿಷ್ಕಲಂಕ. ಎಷ್ಟರ ಮಟ್ಟಿಗೆ ಅಂತ ಕೇಳಿದ್ರೆ ಅವರು ಅಹಿಂಸೆಯನ್ನ ಅತ್ಯುನ್ನತವಾಗಿ ಪಾಲಿಸುವವರು. ಯಾಕೆ ಅಂತ ನೀವು ಕೇಳಬಹುದು. ಮೀನುಗಾರಿಕಾ ಸಚಿವಾಲಯದಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಅವರು ನೇರವಾಗಿ ರಿಜೆಕ್ಟ್ ಮಾಡಿದ್ರು. ಯಾಕೆ ಗೊತ್ತೇನು? ಮೀನುಗಳನ್ನು ಸಾಯಿಸುವಂತದ ಖಾತೆ ನನಗೆ ಬೇಡ, ನಾನು ಅಹಿಂಸೆಗೆ ಬೆಲೆಯನ್ನು ಕೊಡುವವನು ಎಂಬಂತ ಕಾರಣಕ್ಕಾಗಿ ಅಂತವರು ಇಂಥ ಕೆಲಸಕ್ಕೆ ಕೈ ಹಾಕ್ತಾರೆ ಅಂತ ಕೇಳಿದ್ರೆ 100% ಇಲ್ಲ. ಆಸ್ ಪೊಲೀಸ್ ನೋಟೆಡ್, ಪೊಲೀಸ್ ಇನ್ಕ್ವೈರಿ ಪ್ರಕಾರ ದರೋಡೆ ಆಗುವಂತಹ ಪ್ರಯತ್ನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಟಿಲ್ ಇಟ್ ಇಸ್ ನಾಟ್, inquiry is not over, so the result has to come. So ಅದರಿಂದ ದಯವಿಟ್ಟು ರಾಜಕೀಯ ಲಾಭಕ್ಕೋಸ್ಕರ ನಮ್ಮ ಶಾಸಕರನ್ನ ನೀವು ನಿಂದೆ ಮಾಡುವಂತ ಕೆಲಸ ಕೈ ಹಾಕಬೇಡಿ. ಯಾಕಂದ್ರೆ ರಾಜಕೀಯ ಬೇಕು, ಆದರೆ ಪ್ರಾಮಾಣಿಕತೆ ಅದು ಮುಖ್ಯ, ಆ ರಾಜಕೀಯ ನೀತಿಯೂ ಮುಖ್ಯ. ಅದನ್ನು ನಮ್ಮ ಶಾಸಕರು ಫಾಲೋ ಮಾಡ್ತಾರೆ.
ಮಾಡಿದ್ದಾರೆ, ಅದು ನನಗೆ ಗೊತ್ತು ವೈಯಕ್ತಿಕವಾಗಿ. ಅಲ್ಲ, ಎಷ್ಟೋ ಬಾರಿ ಸುದ್ದಿಯೂ ಕೂಡ ಆಗಿದ್ದಾರೆ ಒಂದಷ್ಟು ಮಾಧ್ಯಮಗಳಲ್ಲಿ, ಬಹಳಷ್ಟು ಕೋಪದಿಂದ ಮಾತಾಡಿರುವಂತದ್ದು, ಅಥವಾ ಹೊಡಿಲಿಕ್ಕೆ ಹೋಗಿರುವಂತದ್ದು, ಅಹಿಂಸೆಯನ್ನು ನೀವು ವಿರೋಧಿಸ್ತಾರೆ, ಅಹಿಂಸೆಯನ್ನು ತ್ಯಜಿಸ್ತಾರೆ ಅನ್ನುವಂಥದ್ದು ಹೇಳ್ತಾ ಇದ್ದೀರಿ. ಒಂದಷ್ಟು ಅದು ಎಷ್ಟರ ಮಟ್ಟಿಗೆ ಶೋಭೆ ತಂದಿದೆ ನೋಡಿ. ನಾನು ಹೇಳುವಂತದ್ದು, ನೀವೊಬ್ಬ ಸತ್ಯವಾದಿಯಾಗಿ ಪ್ರಾಮಾಣಿಕರಾಗಿ ನಿಮ್ಮನ್ನು ಮತ್ತೊಬ್ಬರು ಅವಹೇಳನ ಅನಾವಶ್ಯಕವಾಗಿ ಏನಂತ ಗೊತ್ತುಂಟ, ಅನಾವಶ್ಯಕವಾಗಿ ನಿಂದಿಸುವಾಗ ಕೋಪ ಬರುವಂತ ಸಹಜ, ಉಪ್ಪು ತಿಂದ ಜೀವ ಇದು, ಸ್ವಲ್ಪ ಕೋಪ ಬರುವಂತದ್ದು. ಆದ್ರೆ ಅವರು ಪ್ರಾಮಾಣಿಕರು, ಅಷ್ಟು ಮಾತ್ರ ಹೇಳಬಲ್ಲೆ. ಕೋಪ ಮಾಡುವಂತೆ ಪ್ರೇರೇಪಿಸಿದಾಗ ನಿಮ್ಗೂ ಕೋಪ ಬರುತ್ತೆ. ವಿಕಾಸ್ ಅವರು ಇದಕ್ಕೆ ಏನ್ ಹೇಳ್ತೀರಾ ಸರ್? ಅವರಿಗೆ ಪೂಜಾರಿ ಅವರಿಗೆ ಈಸ್ ನಾಟ್ ಅಪ್ಡೇಟೆಡ್ ಅಬೌಟ್ ದಟ್. ಅದಿರ್ಲಿ ಆ ವಿಚಾರಗಳು, ಎರಡು ಎಲ್ಲ ಬೆಳವಣಿಗೆಗಳು ಗೊತ್ತಾಗುತ್ತೆ ಅವರಿಗೆ. ಆ ವಿಚಾರದ ಒಟ್ಟು ಪ್ರಕರಣದ ಮಾಹಿತಿಯ ಕೊರತೆ ಅವರಲ್ಲಿದೆ. ಇದು ಅವರ ಈ ಕಾಂಗ್ರೆಸ್ನವರ ರಾಜಕಾರಣ ನಿಂತಿರುವಂತದ್ದೇ ಇದರಲ್ಲಿ. ಇವತ್ತು ರಾಜಕಾರಣ ಮಾಡ್ಲಿಕ್ಕೆ ಸಿದ್ಧಾಂತ ಇಲ್ಲ. ನೀವು ಯಾವ ಉದ್ದೇಶಕ್ಕೆ ನೀವು ರಾಜಕಾರಣ ಮಾಡ್ತಾ ಇದ್ದೀರಿ, ಅಧಿಕಾರಕ್ಕೆ ಬಂದು ನೀವು ಏನ್ ಮಾಡ್ತೀರಿ ಅಂತ ಕೇಳಿದ್ರೆ ಅವರಲ್ಲಿ ಉತ್ತರ ಇಲ್ಲ. ಮಾಡಿರುವಂತದ್ದು ಏನು ಅಂತ ಕೇಳಿದ್ರೆ ಭ್ರಷ್ಟಾಚಾರ, ಮೈನಾರಿಟಿ ಅಪೀಸ್ಮೆಂಟ್, ಇದು ಬಿಟ್ಟು ಅವರ ಸಾಧನೆ ಏನಿದೆ? ಕಳೆದ 5 ವರ್ಷಗಳಲ್ಲಿ ಸಿದ್ದರಾಮಯ್ಯನವರ ಒಂದು ದೊಡ್ಡ ಸಾಧನೆ ಏನು ಅಂತ ಕೇಳಿ, ಅವ್ರ ಹತ್ರ ಆನ್ಸರ್ ಇಲ್ಲ. ಸಿದ್ದರಾಮಯ್ಯವರ ಸಾಧನೆ ಏನು ಅಂತ ಕೇಳಿದ್ರೆ, ದೇವರ ದಯದಿಂದ ಅವ್ರು ಒಪ್ಪಿಕೊಂಡ್ರು, ನಾವು ಸಾಲ ಮಾಡಿದ್ದೇವೆ 2.5 ಲಕ್ಷ ಕೋಟಿ ಅಂತ. ಮಂತ್ರಿಗಳು ಅದನ್ನು ಒಪ್ಪಿಕೊಳ್ಳುವುದಿಲ್ಲ, ಇವರು ಒಪ್ಪಿಕೊಂಡಿದ್ದಾರೆ ಪೂಜಾರಿಗಳು. ಅವರ ಮಂತ್ರಿಗಳು ನಾವು ಸಾಲವೇ ಮಾಡಲಿಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ವಿಚಾರಗಳು ಇಲ್ಲಿ ಇರುವಂತದ್ದು, ಕಾಂಗ್ರೆಸ್ ಅನ್ನು ಜನ ತಿರಸ್ಕಾರ ಮಾಡಿ ಆಗಿದೆ. ಬರುವಂತ ದಿನಗಳಲ್ಲಿ ಅದಕ್ಕೆ ಅಧಿಕೃತವಾದಂತಹ ಒಫಿಷಿಯಲ್ ಆಗಿ ಅವರನ್ನು ಮನೆಗೆ ಪರ್ಮನೆಂಟ್ ಆಗಿ ಮನೆಗೆ ಕಳಿಸ್ತಾರೆ. ಇದಂತೂ ಶತಖಚಿತ. ಶೇಖರ್ ಅವರು ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರವನ್ನು ಮಾಡಿದೆ ಅಂತ. ಬಹುಶಃ ಅವರ ಆಡಳಿತದ 5 ವರ್ಷ ಅವರ ನೆನಪಿಲ್ಲ ಅಂತ ನನಗೆ ಕಾಣ್ತದೆ. ಜನತೆ ನೆನಪಿಟ್ಟಿದ್ದಾರೆ, ಅವರು ನೆನಪು ತಪ್ಪಿರಬಹುದು ಅವರಿಗೆ. ಜನತೆ ನೆನಪಿಟ್ಟಿದ್ದಾರೆ. 5 ವರ್ಷದಲ್ಲಿ 3 ಮುಖ್ಯಮಂತ್ರಿಗಳನ್ನು ಕಂಡಂತ ಕುಖ್ಯಾತಿ, ಭ್ರಷ್ಟಾಚಾರ ನಂಬರ್ 1, ಗಣಿ ಲೂಟಿ ಆಯ್ತದಲ್ಲ, ಬಳ್ಳಾರಿ ಅಲಕ ಕೊಲ್ಲೆ ಹೊಡೆ ಹೋಗಿದ್ದು, ಬಾರ್ಡರ್ ಮಿಸ್ ಆಗಿದೆ ಆಯ್ತದಲ್ಲ. ಇಂತಹ ಅಷ್ಟು ಮಾತ್ರ ಅಲ್ಲ, ಚಕ್ರಿನಲ್ಲಿ ಹಣವನ್ನು ಸ್ವೀಕಾರ ಮಾಡಿದ್ದಾರೆ. ನಾನು ಅದನ್ನು ಹೇಳ್ಬಾರ್ದು, ಬಟ್ ಹೇಳಿದ್ರೆ ನಮ್ಗೆ ಅವ್ರು ನಮ್ಮನ್ನು ಭ್ರಷ್ಟಾಚಾರ ಸುಮ್ಮನೆ ಹೇಳುವಾಗ. ಸೊ ಇಂಥ ಎಲ್ಲ ಕೆಲಸವನ್ನು ಮಾಡಿ, ಅಷ್ಟು ಮಾತ್ರ ಅಲ್ಲದೆ ಬಿಜೆಪಿ ಪಕ್ಷ 2 ಹೋಲ್ ಆಗಿದ್ದು ಇತಿಹಾಸ. ಬಿಜೆಪಿ ಅಂಡ್ ಕೆಜೆಪಿ ಅಂದ್ರೆ ಅಧಿಕಾರದ ಲಾಲಸೆಯಿಂದ ಅವರು ಮಾಡಿದ್ದು. ಈಗ ಪ್ರೆಸೆಂಟ್ಲಿ ನೀವು ಹೇಳುವಂತ ಒಂದು ಪಾಯಿಂಟ್ ಇಲ್ಲಿ ಗಮನಿಸಬಹುದು. ಈಗಾಗಲೇ ನೀವು ಹೇಳಿದ್ರಿ ಕೆಜಿಪಿ ಮತ್ತು ಒಂದು ಕಡೆಯಲ್ಲಿ ಬಿಜೆಪಿ, ಇದರಿಂದ ಲಾಭ ಪಡೆದದ್ದು ಕಾಂಗ್ರೆಸ್. ಅದು ಆಗಿರ್ಬೋದು, ಅದಲ್ಲ ಅಂತ ನಾನು ಹೇಳೋದಿಲ್ಲ. ಈಗಲೂ ನಾನು ಹೇಳ್ತೇನೆ, ಈವನ್ ನಾವು ಯಡಿಯೂರಪ್ಪ ಆಸ್ ವೆಲ್ ಈಶ್ವರಪ್ಪ ಅವರಲ್ಲಿ ಏನು ಅನ್ಯೋನ್ಯತೆ ಇಲ್ಲ. ಮೊನ್ನೆ ಬಂದವರು ಮೇಕಪ್ ಮಾಡಿದ್ರು, ಅದು ಲೀಕ್ ಖಂಡಿತ ಆಗ್ತದೆ. ಮೇಕಪ್ ಎಲ್ಲ ಪ್ಯಾಚಪ್ ಎಲ್ಲ ವರ್ಕ್ ಆಗುದಿಲ್ಲ. ಅವರು ಅಧಿಕಾರಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣನ ಬ್ರಿಗೇಡ್ ಮಾಡಿದವರು. ಈಗ ಅವರಿಗೆ ಆಕಾಂಕ್ಷೆ ಬೇರೆ ಇದೆ. ಆದ್ರೆ ಜನತೆ ಅಬ್ಸರ್ವ್ ಮಾಡ್ತಾರೆ, ಕರ್ನಾಟಕ ಜನತೆ ಅಬ್ಸರ್ವ್ ಮಾಡ್ತಾರೆ. ಇಂತಹ ಒಂದು ರಾಜಕೀಯ ಲಾಭಕ್ಕೋಸ್ಕರ ಮಾಡಿದಂತಹ ಈ ಏನು ಮಿತ್ರತ್ವ, ಇದು ಖಂಡಿತವಾಗಿ ರಾಮ ಲಕ್ಷ್ಮಣ ಅಂತ ಹೇಳಿ ನಿಮ್ಮ ರಾಷ್ಟ್ರೀಯ ಪಕ್ಷಗಳ ಹೊಡೆತಾಟದಿಂದ ಪ್ರಾದೇಶಿಕ ಪಕ್ಷಕ್ಕೆ ಒಂದು ಲಾಭ ಆಗತ್ತಾ ಅನ್ನುವಂಥದ್ದು, ಇಬ್ಬರ ಜಗಳದಲ್ಲಿ ಮೋಹನವನಿಗೆ ಲಾಭ ಅನ್ನುವಂಥದ್ದು ಆಗತ್ತಾ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಆಗುವುದಿಲ್ಲ ಅಂತ ನನಗೆ ಸ್ಪಷ್ಟವಾಗಿ ಹೇಳಬಲ್ಲೆ. ಯಾಕಂದ್ರೆ ಮೊನ್ನೆ ರಾಜ್ಯಸಭಾ ಚುನಾವಣೆ ನಡೆಯಿತು, ನಾನು ಅದನ್ನು ಹೇಳ್ಬಿಡ್ತಿಲ್ಲ, ಬಟ್ ಅವರು ಸೋತಿದ್ದಾರೆ. ಎಷ್ಟು ಮತ ಅದು ಗೊತ್ತಿಲ್ಲ, ನಾನು ಹೇಳುದಿಲ್ಲ, ನಿಮ್ಗೆ ಗೊತ್ತಿರುವಂತಹ ವಿಚಾರ. ಸೋತಿದ್ದಾರೆ. ಅದರಿಂದ ನನ್ನ ಲೆಕ್ಕದಲ್ಲಿ ಯಾವತ್ತು ಈ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿಯ ಕೆಲಸವನ್ನ ಜನತೆ ಖಂಡಿತವಾಗಿ ನೋಡ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದಿಸ್ತಾರೆ. ಯಾಕಂದ್ರೆ ಇಡೀ 40 ವರ್ಷಗಳ ಇತಿಹಾಸದಲ್ಲಿ ದೇವರಾಜ ಅರಸನ್ನು ಬಿಟ್ಟ ನಂತರ ಸಿದ್ದರಾಮಯ್ಯನವರು ನೀಡಿದಂತಹ ಆಡಳಿತ ಪ್ಯೂರೆಸ್ಟ್, ಕ್ಲೀನೆಸ್ಟ್, ಹಾರ್ಟ್ಲಿ, ಬಡವರ ಪರ ಕಾಳಜಿಲ್ಲುವಂತಹ ಸರ್ಕಾರ. ಕಾಳೆಳೆಯುವ ಅಂತ ಪಕ್ಷದಲ್ಲೇ ಇದ್ರು, ಕಾಳೆಳೆಯುತ್ತಲೇ ಇದ್ರು ಒಂದು ಪಕ್ಷದಲ್ಲಿ ಒಂದು ಕಡೆಯಲ್ಲಿ, ಆದ್ರೂ ಅವರು ಸ್ವಂತ ಒಂದು ವರ್ಚಸ್ಸಿಂದ ನಿಲ್ತರು. ಅದೇನೇ ಹೇಳೋದು, ಅಂತ ವರ್ಚಸ್ಸುಳ್ಳಂತಹ ನಾಯಕ ನಮ್ಮ ಪಕ್ಷದಲ್ಲಿ ಇದ್ದಾರೆ. ಆದ್ದರಿಂದ ಮಗದೊಮ್ಮೆ ಜನತೆ ಆಶೀರ್ವದಿಸ್ತಾರೆ. ಖರ್ಗೆ ಅವರು ಕೂಡ ಮುಂದಿನ ಸಿಎಂ ಆಗುವಂತ ಎಲ್ಲಾ ಲಕ್ಷಣಗಳನ್ನು ಕೂಡ ಕಂಡುಕೊಳ್ತಾರೆ. ನಿಮ್ಮ ಪಕ್ಷದಲ್ಲೇ ಒಂದು ಕಡೆಯಲ್ಲಿ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಆಗ್ತಾ ಇದೆ. ನನಗಿಲ್ಲ, ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನತೆ ಆಶೀರ್ವದಿಸ್ತಾರೆ ಎಂಬ ನಂಬಿಕೆ ನನಗಿದೆ. ಯಾಕೆಂತ ಕೇಳಿದ್ರೆ ಅವರು ಮಾಡಿದಂತಹ ಅಭಿವೃದ್ಧಿ, ಜನತೆ ಇಂದು ಏನು ಪ್ರಶ್ನೆ ಮಾಡ್ಬೇಕು ಗೊತ್ತೇನು, ಈ ರಾಜ್ಯದಲ್ಲಿ ಮಾಡಿದಂತಹ ಅಭಿವೃದ್ಧಿ ಏನು, ಆದ್ರೆ ವಿಪಕ್ಷಗಳೇನು ಮಾಡುವಂತದ್ದು, ಭಾಗೋದ್ವೇಗಕ್ಕೆ ಒಳಗಾಗುವಂತಹ ವಿಷಯ ಸನ್ನಿವೇಶ ಕ್ರಿಯೇಟ್ ಮಾಡಿ ಮತ ವಿಭಜನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೊನೆಯದಾಗಿ ವಿಕಾಸ್ ಪುತ್ತೂರ್ ಅವರೇ, ಈಗಾಗಲೇ ಗಮನಿಸಬಹುದು, ಪ್ರತಿಷ್ಠೆಯ ಕಣ ಅಂತ ನಾವು ಹೇಳ್ತಾ ಇದ್ವಿ. ಯಾಕಂದ್ರೆ
ಬಿಜೆಪಿಗೆ ಇದು ಪ್ರತಿಷ್ಠೆಯ ಕಣ ಆಗ್ತಾ ಇದೆಯಾ ಕರ್ನಾಟಕ? ನೋಡಿ, ಚುನಾವಣೆ ಒಂದು ರಾಜಕೀಯ ಪಕ್ಷಕ್ಕೆ ಪ್ರತಿಷ್ಠೆಯ ಕಣವೇ. ಎಸ್, ಅದರಲ್ಲೂ ಕರ್ನಾಟಕ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಪ್ರತಿಷ್ಠೆ ಅಂತ ಅನಿಸ್ತಾ ಇದೆ. ಈ ಸರ್ತಿ 100% 150 ಸೀಟು ಬಿಜೆಪಿಗೆ ಕರ್ನಾಟಕದಲ್ಲಿ ದೊರಕಲಿಕ್ಕಿದೆ. ಡಾಕ್ಟರ್ ಬೊಬ್ಬೆ ಹೊಡೆದ ಕೂಡಲೇ ಅವರ 5 ವರ್ಷಗಳ ಕರ್ಮಕಾಂಡ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಜನ ಅದರ ಬಗ್ಗೆ ಎಲ್ಲ ಗಮನಿಸಿದ್ದಾರೆ. ಈಗಾಗಲೇ ಅದರ ಪ್ರಕ್ರಿಯೆಗಳು, ಅದರ ಮುನ್ಸೂಚನೆಗಳು, ಯಾವ ರೀತಿ ಬಿಜೆಪಿಯ ಪರ ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ, ಯುವಕರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಯ ಕಡೆ ತಿರುಗ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಬಿಜೆಪಿ ಸರ್ಕಾರ ಬರಲಿಕ್ಕಿದೆ ಅನ್ನುವುದರ ಮುನ್ಸೂಚನೆ. ಕಾಂಗ್ರೆಸ್ ಕರ್ನಾಟಕದಲ್ಲಿ ಇದು ಲಾಸ್ಟ್ ಸರ್ಕಾರ. ಈಗಾಗಲೇ ನಿಮಗೂ ಕೂಡ ಪ್ರತಿಷ್ಠೆಯ ಕಣ ಒಂದು ಕಡೆಯಲ್ಲಿ, ಒಂದು ರಾಜ್ಯವನ್ನಾದ್ರೂ ಉಳಿಸ್ಕೋಬೇಕು. ನಾವು ಒಂದು ರಾಜ್ಯ ಅಂತಲ್ಲ, ನಾವು ಮಗದೊಮ್ಮೆ ಬರ್ತೇವೆ 100%. ಈಗ ಏನು ಅಪಪ್ರಚಾರದಲ್ಲಿ ಅವರು ಗೆಲ್ಲಿದ್ದಾರೆ, ಗೆದ್ದದ್ದು ಎಲ್ಲವೂ ಗೆದ್ದದ್ದಲ್ಲ. ಕೆಲವರು ಎರಡು ಇದು MLA ಗಳಿದ್ರು ಸರ್ಕಾರ ಮಾಡಿದ್ದಾರೆ ರಾಜಕೀಯ ಲಾಭಕ್ಕೋಸ್ಕರ. ಬಿಡಿ, ಅವರಿಗೆ ಬೇಕಿತ್ತು, ನಂಬರ್ ಬೇಕಿತ್ತು, ಅದಕ್ಕಾಗಿ ಮಾಡಿದ್ದಾರೆ, ಅದು ಪ್ರಶ್ನೆ ಅಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷ 130ಕ್ಕಿಂತ ಮಿಗಿಲಾಗಿ ಬರ್ತದೆ. ಹಲವಾರು ಸಮೀಕ್ಷೆಗಳು ಇದನ್ನು ರಿವೀಲ್ ಮಾಡಿದೆ. ಬಹಳಷ್ಟು ವಿಚಾರಗಳನ್ನು ಇವತ್ತು ನಮ್ಮ ಜೊತೆ ಹಂಚಿಕೊಂಡ್ರಿ ಇಬ್ರು. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು ಇಬ್ರಿಗೂ. ವೀಕ್ಷಕರೇ, ಇದಿಷ್ಟು ಈ ಹೊತ್ತಿನ ವಿಶೇಷ. ನಾಳೆ ಇದೇ ಸಮಯಕ್ಕೆ ಭೇಟಿ ಆಗ್ತೇನೆ. ಸುದ್ದಿ, ಮಾಹಿತಿ, ಮನೋರಂಜನೆ ನೋಡ್ತಾ ಇರಿ ಸ್ಪಂದನ.